السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. عما يتساءلون عن النبأ العظيم الذي هم فيه مختلفون كلا سيعلمون ثم كلا سيعلمون ألم نجعل الأرض مهادا والجبال أوتادا وخلقناكم أزواجا وجعلنا نومكم سباتا وجعلنا الليل لباسا وجعلنا النهار معاشا وبنينا فوقكم سبعا شدادا وجعلنا سراجا وهاجا وأنزلنا من المعصرات ماء ثجاجا لنخرج به حبا ونباتا وجنات ألفافا إن يوم الفصل كان ميقاتا يوم ينفخ في السور فتأتون أفواجا وفتحت السماء فكانت أبوابا وسيرت الجبال فكانت سرابا إن جهنم كانت مرصادا للطاغين مآبا لابثين فيها أحقابا لا يذوقون فيها بردا ولا شرابا إلا حميما وغساقا جزاء وفاقا إنهم كانوا لا يرجون حسابا وكذبوا بآياتنا كذابا وكل شيء أحصيناه كتابا فذوقوا فلن نزيدكم إلا عذابا. ಜಿಲ್ಲಾಧ್ಯಕ್ಷರು ಡಾಕ್ಟರ್ ಮುನೀರ್ ಬಾವಾ ಹಾಜಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ಖ್ಯಾತ ಉದ್ಯಮಿ ಅಶ್ರಫ್ ಮಂಜೇಶ್ವರ್, ಸ್ಮಾರ್ಟ್ ಟೆಕ್ ಬಿಲ್ಡರ್ಸ್ ಇದರ ಚೇರ್ಮನ್, ಯುಬಿ ಮೊಹಮ್ಮದ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಲ್ತಾನ್ ಬಿಲ್ಡರ್ಸ್, ಕೆಎಂಕೆ ಮಂಜನಾಡಿ ಹೆಡ್ ಮಾಸ್ಟರ್ ಸೈಯದ್ ಮದನ್ ಇನ್ಸ್ಟಿಟ್ಯೂಟ್ ಹಳೆಕೋಟೆ, ಜಾಕೀರ್ ಉಳ್ಳಾಲ್ ವಕ್ತಾರರು ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ, ಫಾರೂಕ್ ಉಳ್ಳಾಲ್ ಜಿಲ್ಲಾ ವಕ್ತಾರರು ದಕ್ಷಿಣ ಕನ್ನಡ ಕಾಂಗ್ರೆಸ್, ಅಬ್ದುಲ್ ರೌಫ್ ಎಸ್ಡಿಪಿ ಹಳೆಕೋಟೆ ಘಟಕ ಇದರ ಅಧ್ಯಕ್ಷರು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಕಳೆದ ಒಂದು ತಿಂಗಳಿನಿಂದ ಹಳೆಕೋಟೆಯ ಇತಿಹಾಸದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ, ಅದರ ಬಹುಮಾನ ವಿತರಣೆ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ಅದೇ ರೀತಿ ಧಾರ್ಮಿಕ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಾ ಬಂದಿದೆ. ಅದರೊಟ್ಟಿಗೆ ಈ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭವೂ ಕೂಡ ಇದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕಳೆದ 2 ವರ್ಷಗಳಲ್ಲಿ ಈ ಪ್ರದೇಶದ ಬಡ ಜನರ ಕಷ್ಟಗಳನ್ನು ಅರಿತುಕೊಂಡು ತನ್ನಿಂದಾದ ಸಂಘಟನೆಯ ಪರವಾಗಿ
ಸೇವೆಯನ್ನು ಮಾಡುತ್ತಾ ತಮ್ಮ ಹತ್ತಿರದ ಹಳೆಕೋಟೆ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಗಮನವಿಟ್ಟುಕೊಂಡು ತನ್ನ ಕಲಿಕೆಯ ಮೇಲೆ ಗಮನವಿಟ್ಟುಕೊಂಡು ಅಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಇನ್ನಿತರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿರುವಂತಹ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಈ ಬಾರಿ 2ನೇ ವರ್ಷಾಚರಣೆಯನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಾಂತಿ, ಸೌಹಾರ್ದತೆ, ಐಕ್ಯತೆ ಎಂಬ ಧ್ಯೇಯದೊಂದಿಗೆ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಮುದಾಯದ ಜನರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ನಮ್ಮೆಲ್ಲರ ಆತ್ಮೀಯರು, ನನ್ನ ಭಾಷಣದ ಗುರು, ನಿಷ್ಕಲಂಕ ರಾಜಕಾರಣಿಯು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಆಗಿರ್ತಕ್ಕಂಥ ಜನಾಬ್ ಫಾರೂಕುಲ್ಲಾಲ್ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಮತ್ತು ಹಳೆಕೋಟೆ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಅನ್ಸಾರ್ ಅವರು ಸ್ಮರಣೀಯವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಆದಂತಹ ಜನಾಬ್ ಅತಾವುಲ್ಲಾ ಜೋಕಟ್ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಆಶಿಕ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಜನಾಬ್ ಇಲಿಯಾಸ್ ಹಾಜಬ್ರವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಮೊಹಮ್ಮದ್ ಮೇಸ್ರಿ ಇವರು ಕೂಡ ವೇದಿಕೆ ಬರಬೇಕು. ಇಸ್ಮಾಯಿಲ್ ಹಾಜಬರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಯಾದಂತಹ ಖ್ಯಾತ ಉದ್ಯಮಿಯಾಗಿರ್ತಕ್ಕಂಥ ಡಾಕ್ಟರ್ ಜನಾಬ್ ಮುನೀರ್ ಬಾವಾ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಅಶ್ಫಾಕ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಇದರ ವಕ್ತಾರರಾಗಿರ್ತಕ್ಕಂಥ ಸಮಾಜ ಸೇವಕರು ಆದ ಜಕೀರ್ ಉಲ್ಲಾಲ್ ರವರ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಫೈರೋಜ್ ಅವರು ಸ್ಮರಣೆಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಳೆಕೋಟೆ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಜನಾಬ್ KMK ಮಂಜಾಡ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಬಾಸಿತ್ ರವರು ಸ್ಮರಣಿಕೆಯನ್ನು ನೀಡಬೇಕು. ಮಂಜೇಶ್ವರ ಪ್ರದೇಶದಲ್ಲಿ ಯುವಕರ ತಂಡವನ್ನು ಕಟ್ಟಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಆ ಪ್ರದೇಶದ ಬಡ ಜನತೆಯ ಕಷ್ಟಗಳನ್ನು ಅರಿತುಕೊಂಡು ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ಅಶ್ರಫ್ ಮಂಜೇಶ್ವರ್ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಪೊಸೋಟ್ ಇದರ ಪೊಸೋಟ್ ಸೋಷಿಯಲ್ ವರ್ಕರ್ ಆಗಿರ್ತಕ್ಕಂತಹ ಸಿದ್ದಿಕ್ ಪೊಸೋಟ್ ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಆಫಿಲ್ ರವರು ಸ್ಮರಣೆಯನ್ನು ನೀಡಬೇಕು. ಹಳೆಕೋಟೆಯ ಮಸೀದಿಯ ಮಾಜಿ ಅಧ್ಯಕ್ಷರಾದಂತಹ UN ಇಬ್ರಾಹಿಂ ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಉಷಾಮುದ್ದೀನ್ ಇವರು ಸ್ಮರಣಿಕೆಯನ್ನು ನೀಡಬೇಕು. ಸುಲ್ತಾನ್ ಬಿಲ್ಡರ್ಸ್ ಮಾಲಕರಾದಂತಹ UP ಮೊಹಮ್ಮದ್ ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಫಾರೂಕ್ ರವರ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರದೇಶದ ಸಮಾಜ ಸೇವಕರಾಗಿರ್ತಕ್ಕಂಥ SDPI ಹಳೆಕೋಟೆ ಬ್ರಾಂಚಿನ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ರೌಫ್ ಹಳೆಕೋಟೆ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಅಶ್ಫಾಕ್ ರವರು ಸ್ಮರಣಿಕೆಯನ್ನು ನೀಡಬೇಕು. ಈ ಹಳೆಕೋಟೆ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮ ಆಗುವುದಾದರೂ ಕೂಡ ತನ್ನಿಂದೆಲ್ಲ ಸಹಕಾರವನ್ನು ಮಾಡುತ್ತಾ ಬಂದಿರುವಂತಹ ಮೇಸ್ರಿ ಮೊಹಮ್ಮದ್ ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಅನ್ಸಾರ್ ರವರು ಸ್ಮರಣಿಕೆಯನ್ನು ನೀಡಬೇಕು.
ಜುಲ್ಫಜಿಲ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇದರ ಮಾಲಕರಾದಂತಹ ಇಸ್ಮಾಯಿಲ್ ಹಾಜಬ್ಬ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಆಶಿಕ್ರವರು ಸ್ಮರಣಿಕೆಯನ್ನು ನೀಡಬೇಕು. ಹಳೆಕೋಟೆ ಯಾವುದೇ ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡುವುದಾದರೂ ತನ್ನಿಂದಾದ ಎಲ್ಲ ಸಹಾಯವನ್ನು ನೀಡುತ್ತಾ ಬಂದಿರುವಂತಹ MH ಇಬಾಮ್ ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಅಲ್ತಾಫ್ ರವರು ಸ್ಮರಣಿಕೆಯನ್ನು ನೀಡಬೇಕು. ಸಮಾಜ ಸೇವಕರಾಗಿರ್ತಕ್ಕಂಥ ಸಂಸು ಮಂಜೇಶ್ವರ್ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಫೈರೋಜ್ ಅವರು ಸ್ಮರಣಿಕೆಯನ್ನು ನೀಡಬೇಕು. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳೆಕೋಟೆಯ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರನ್ನ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಬಂಧುಗಳನ್ನ ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನ ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಪ್ರಾಸ್ತಾವಿಕ ಭಾಷಣ ಶಬೀರ್ ಹಸನ್ ಇವರಿಂದ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಎಲ್ಲ ನಾಯಕ ಗಣ್ಯರುಗಳೇ, ಪ್ರಾಸ್ತಾವಿಕ ಮಾತು ಎಂದಾಗ ನಾವು ಮೊದಲಿಗೆ ನಾವು ಯಾವ ಒಂದು ಸಂಸ್ಥೆ ವಿಚಾರವಾಗಿ ಮಾತನಾಡುತ್ತೇವೆಯೋ ಆ ಸಂಸ್ಥೆಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳುವುದು ಅತಿ ಮುಖ್ಯವಾಗ್ತದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಹುಟ್ಟು, ಇದು ಹೇಗಾಯಿತು, ಯಾಕಾಗಿ ಎಲ್ಲರ ಮನಸ್ಸಿನಲ್ಲಿ ಇಷ್ಟೊಂದು ಆತ್ಮೀಯ ರೀತಿಯಲ್ಲಿ ನೆಲೆಸಿತು ಎಂಬುದನ್ನು ಮೊದಲಿಗೆ ನಾನು ನಿಮ್ಮೆಲ್ಲರಿಗೆ ತಿಳಿಸಬೇಕಾಗಿದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಹುಟ್ಟೆ ಒಂದು ರೋಚಕತೆಯಿಂದ ಕೂಡಿರುವಂತಹದ್ದು. ಅಂದು ಇದು 2 ವರ್ಷಗಳ ಹಿಂದೆ ಕೆಲವು ಶಾಲಾ ಡ್ರಾಪ್ಔಟ್ ವಿದ್ಯಾರ್ಥಿಗಳು ಗೊತ್ತು ಗುರಿಯಿಲ್ಲದಂತೆ ತಿರುಗಾಡುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆಯಾಗಿದೆ. ನಾನು ಇದನ್ನು ಸಂಘಟನೆ ಎಂದು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಇದು ಹಳೆಕೋಟೆಯ ಒಳಿತಿನ ಒಂದು ವ್ಯವಸ್ಥೆ ಎಂದು. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಎಂದು ಅದಕ್ಕೆ ಪೂರಕವಾಗಿ ಅದರ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಕೆಲವು ಶಾಲಾ ಡ್ರಾಪ್ಔಟ್ ತಂಡಗಳ ಕೇವಲ 10-15 ಮಕ್ಕಳು ಗೊತ್ತು ಗುರಿಯಿಲ್ಲದಂತೆ ತಿರುಗಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನೆಲ್ಲ ಒಗ್ಗೂಡಿಸಿ ಬದುಕಿಗೆ ಯಾವ ರೀತಿಯಲ್ಲಿ ಅರ್ಥವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಅವರಿಗೆ ಗೊತ್ತು ಮಾಡಿ ನಮ್ಮ ಏನು ಇಲ್ಲದೆಯೇ ಇರುವಿಕೆಯಿಂದ ನಾವು ಎಷ್ಟು ಎತ್ತರಕ್ಕೆ ಬೆಳೆಯಬಹುದು ಎಂಬುದನ್ನು ತೋರಿಸಿಕೊಂಡಂತಹ ಈ ಸಂಘಟನೆಯ ರೂವಾರಿಯಾದಂತಹ ನನ್ನ ಮಿತ್ರನು, ಈ ಸಂಘಟನೆಯ ಬೆನ್ನೆಲುಬಾಗಿ ನಿಂತಿರುವಂತಹ ಫಾರೂಕ್ ಹಳೆಕೋಟೆ ಇವರನ್ನು ಮೊದಲಿಗೆ ನಾನು ಅಭಿನಂದಿಸಬೇಕಾಗ್ತದೆ. ಕಾರಣ ಪ್ರತಿಯೊಂದು ಸಂಘಟನೆಯ ಹುಟ್ಟಿನ ಹಿಂದೆಯೂ ಒಬ್ಬನ ನಾಯಕನ ಅಗತ್ಯ ಇದ್ದೇ ಇರುತ್ತದೆ. ಆದರೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ಗೆ ಸಿಕ್ಕಿದ್ದು ಕೇವಲ ನಾಯಕ ಮಾತ್ರ ಅಲ್ಲ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಒಂದು ಕುಟುಂಬವನ್ನು ಮುನ್ನಡೆಸುವಂತಹ ಒಬ್ಬ ಹಿರಿಯ ವ್ಯಕ್ತಿಯಂತೆ ತನ್ನಂತೆ ವಯಸ್ಸಿನ ಮಕ್ಕಳನ್ನು ಮುಂದಕ್ಕೆ ಕೊಂಡು ಹೋಗಿ ಅವರಿಗೆ ಬದುಕಿನಲ್ಲಿ ಒಂದು ಅರ್ಥವನ್ನು ಕಲಿಸಿದಂತಹ ಆ ಹುಡುಗನನ್ನು ನಾನು ಇಂದು ಗುಣಗಾನ ಮಾಡದೇ ಇದ್ದರೆ ಈ ವೇದಿಕೆಗೆ ಅರ್ಥ ಬರಲಾರದು ಎಂದು ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನಾನು ಮೊದಲೇ ಹೇಳಿದಾಗೆ ಇದು ಒಳಿತಿನ ವ್ಯವಸ್ಥೆ. ಇಂದು ಈ 15 ಮಂದಿ ಈ ಮಕ್ಕಳ ತಂಡವು ರಚಿಸಿದಂತಹ ಒಂದು ಸಂಘಟನೆಯಲ್ಲಿ ಇಂದು 74 ಮಂದಿ ಹಿರಿಯರು ಕಿರಿಯರು ಯಾವುದೇ ಭೇದ ಭಾವವಿಲ್ಲದೆ ನೆಲೆಸಿದ್ದಾರೆ ಎಂದರೆ ಈ 15 ಮಕ್ಕಳು ಈ ಊರಿನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚೊತ್ತಿದಂತಹ ಒಂದು ಸನ್ನಿವೇಶ ಎಂತಹದ್ದಾಗಿರಬಹುದು ಎಂಬುದನ್ನು ನಾವು ಮೊದಲಿಗೆ ಮನಗಾಣಬೇಕಾಗಿದೆ. ಇವರು ತೋರಿದ್ದು ಕೇವಲ ವಿಧೇಯತೆ, ವಿನಯತೆ ಹಾಗೂ ಹೃದಯವನ್ನು ಗೆದ್ದುಕೊಂಡಂತಹ ಒಂದು ವ್ಯವಸ್ಥೆ ಇದಾಗಿದೆ. ಇಂದು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ 74 ಮಂದಿ ಸದಸ್ಯರುಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಅನ್ಯೋನ್ಯತೆಯಿಂದ ಒಂದಾಗಿ ಬೆರೆತು ಇರುವಂತಹ ಒಂದು ಸಾಧ್ಯತೆ ನಮಗೆ ಕಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ನಾನು ಇಂದು ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟಿನ ಹಲವಾರು ತಪ್ಪುಗಳನ್ನು ತಿದ್ದಿ ಅವರನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಕಾರಿಯಾದಂತಹ ಈ ವೇದಿಕೆಯಲ್ಲಿ ಕುಳಿತಿರುವಂತಹ ನನ್ನ ಊರಿನ ಎಲ್ಲ ಹಿರಿಯರುಗಳನ್ನು ನಾನು ನನ್ನ ಹೃದಯಪೂರ್ವಕವಾಗಿ ನಾನು ವಂದಿಸಿ ಅವರಿಗೆ ನಾನು ಗೌರವ ಸಲ್ಲಿಸ್ತಾ ಇದ್ದೇನೆ. ಕಾರಣ ಈ ಹಿರಿಯರುಗಳು ಇಲ್ಲದೇ ಇದ್ದರೆ ಆ ಮಕ್ಕಳನ್ನು ಸರಿಯಾಗಿ ಮುನ್ನಡೆಸುವಂಥ ವ್ಯವಸ್ಥೆ ಕೂಡ ಸರಿಯಾಗಿ ಇರಲಾರದು.
ಕಾರಣ ಪ್ರತಿಯೊಬ್ಬರು ಕೂಡ ತಮ್ಮ ಯಾವುದೇ ನೋವುಗಳನ್ನು ಅವರ ಮುಂದೆ ತೋಡಿಕೊಂಡರು ಅವರಿಗೆ ಸರಿಯಾದ ರೀತಿಯ ಸಮಾಧಾನದ ಪರಿಹಾರವನ್ನು ಕೊಟ್ಟಂತಹ ಹಿರಿಯರುಗಳು ಇವರಾಗಿದ್ದಾರೆ. ಇವರನ್ನು ಇಂದು ನೆನಪಿಸಿಕೊಳ್ಳದೇ ಇದ್ದರೆ ಇಂದಿನ ಸಮಾರಂಭಕ್ಕೆ ಅರ್ಥ ಕೂಡ ಇರಲಾರದು. ಹಾಗೆಯೇ ಮತ್ತೊಂದು ವಿಚಾರ, ಇದು ಹೇಗೆ ಒಗ್ಗಟ್ಟಾಯಿತು, ಯಾವ ರೀತಿ ಇದಕ್ಕೆ ಅರ್ಥ ಸಿಗುವಂತಾಯಿತು, ಒಂದು ವರ್ಷದ ಅವಧಿಯಲ್ಲಿ ಮಾಡದ ಸಾಧನೆಯನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕೇವಲ 1 ತಿಂಗಳ ಅವಧಿಯಲ್ಲಿ ಹೇಗೆ ಸಾಧಿಸಿತು, ಇದು ಎಲ್ಲರಿಗೂ ಯಾವ ರೀತಿಯ ಮಾದರಿಯಾಗಬಹುದು ಎಂಬ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹಳೆಕೋಟೆ ಪರಿಸರದಲ್ಲಿ ಎಲ್ಲರೂ ಚದುರಿ ಇರುವಂತಹ ಸಮಯ. ಆದರೆ ಪ್ರತಿಯೊಬ್ಬರಿಗೂ ಗೊತ್ತು, ನಾನು ಒಂದು ಸಂಘಟನೆಯಲ್ಲಿದ್ದರೆ ಅವನು ಮತ್ತೊಂದು ಸಂಘಟನೆಯಲ್ಲಿದ್ದಾನೆ, ಮಗದೊಬ್ಬನು ಇನ್ನೊಂದು ಸಂಘಟನೆಯಲ್ಲಿದ್ದಾನೆ. ನನ್ನ ಸಂಘಟನೆಯಲ್ಲಿ ನನ್ನ ಒಂದು ಛಾಪು ಅಚ್ಚೊತ್ತಿ ಉಳಿಬೇಕು ಎಂಬಂತಹ ಆಕಾಂಕ್ಷೆ ಪ್ರತಿಯೊಬ್ಬನಲ್ಲಿ ಇರುವುದಂತೂ ಸಹಜ. ಕಾರಣ ಯಾಕೆ ಅಂದರೆ ಅದು ನಾವು ಕಟ್ಟಿಕೊಂಡಂಥ ಸಂಸ್ಥೆ. ನಾವು ಕಟ್ಟಿಕೊಂಡಂತಹ ಸಂಸ್ಥೆಯು ಎಲ್ಲರ ಎದುರು ಅತ್ಯಂತ ಉನ್ನತ ರೀತಿಯಲ್ಲಿ ನಿಲ್ಲಬೇಕು ಎಂಬುದು ಪ್ರತಿಯೊಬ್ಬರ ಆಶಯವಾಗಿರುತ್ತದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲರೂ ಹಳೆಕೋಟೆಯ ಮಕ್ಕಳು ಎಂಬುದನ್ನು ಯಾವ ರೀತಿ ತೋರಿಸಿಕೊಡಬೇಕು ಎಂಬಂತಹ ಒಂದು ನೆಲೆಯಲ್ಲಿ ಇದನ್ನು ಯಾವ ರೀತಿ ನಾವು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬಹುದು ಎಂಬಂತ ಪ್ರಶ್ನೆ ಬಂದಾಗ ಕಂಡುಕೊಂಡಂತಹ ಉತ್ತರ, ಈ ಊರಿನ ಪ್ರತಿಯೊಬ್ಬರಿಗೂ ನಮ್ಮ ಒಳಿತಿನ ಸಂದೇಶ ತಲುಪುವಂತೆ ಆಗಬೇಕು. ಊರಿನ ಪ್ರತಿಯೊಬ್ಬ ಹಿರಿಯರೊಂದಿಗೆ ಮಿಲನದ ವ್ಯವಸ್ಥೆಯನ್ನು ನಡೆಸುವಂತೆ ಆಗಬೇಕು. ಆಗ ನಾವು ಆಲೋಚಿಸಿದ್ದು, ಹಳೆಕೋಟೆಗೆ ಸಂಬಂಧಪಟ್ಟಂತಹ ಹಲವಾರು ವರ್ಷಗಳ ಇತಿಹಾಸಗಳನ್ನು ಕೆದಕಿ ಆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಯಪಡಿಸಿ, ಪ್ರತಿಯೊಬ್ಬ ಹಿರಿಯರೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿ, ಕಿರಿಯರೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿ ಒಟ್ಟಾಗಬೇಕು ಎಂಬಂತ ನೆಲೆಯಲ್ಲಿ ಮಾಡಿದಂತಹ ಕಾರ್ಯಕ್ರಮ ಅದಾಗಿರುತ್ತದೆ. ಸತತ 30 ದಿವಸಗಳ ಕಾಲ 30 ಪ್ರಶ್ನೆಗಳು 1930ನೇ ಇಸವಿಯಿಂದ ಹಿಡಿದು ಇಂದಿನವರೆಗೆ ಈ ಹಳೆಕೋಟೆಯಲ್ಲಿ ಆಗಿ ಹೋದಂತ ಎಲ್ಲ ಹಿರಿಯರುಗಳನ್ನು, ಇಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು ಇಂದಿನ ಕಿರಿಯರಿಗೆ ನೆನಪಿಸಿ ಮನವರಿಕೆ ಮಾಡಿ ಅವರಲ್ಲಿ ಈ ಊರ ಹಿರಿಯರ ಬಗ್ಗೆ ಪ್ರೀತಿ ಪ್ರೇಮವನ್ನು ಉಂಟು ಮಾಡಿಸುವಲ್ಲಿ ಯಶಸ್ವಿಯಾದದ್ದು ಇದೊಂದು ಇತಿಹಾಸವೆಂದು ಹೇಳಬಹುದು. ನನ್ನ ಪ್ರಕಾರ ಇಂತಹ ಒಂದು ಸಾಧನೆ ಮಾಡಿದ್ದು ನಾನು ಇಲ್ಲಿ ಮಾತ್ರ ಅಲ್ಲ, ಸಾಧಾರಣ ಕರ್ನಾಟಕದಲ್ಲಿ ಎಲ್ಲಿಯೂ ಕೇಳಿರ್ಲಿಕ್ಕೆ ಇಲ್ಲ. ಕಾರಣ ಒಂದು ಊರಿಗೆ ಸಂಬಂಧಪಟ್ಟಂತಹ ಹಲವಾರು ವರ್ಷಗಳ ವ್ಯವಸ್ಥೆಗಳನ್ನು ಹೊರತೆಗೆದು ಆ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಪ್ರತಿಯೊಬ್ಬ ಮಕ್ಕಳು ಆ ಬಗ್ಗೆ ಗೊತ್ತಿಲ್ಲದೆ ಇರುವಂತಹವರು ತಮ್ಮ ಹಿರಿಯರ ಬಳಿಗೆ ಓಡೋಡಿ ಹೋಗಿ ಅವರಲ್ಲಿ ಈ ವಿಷಯಗಳನ್ನು ಮುಂದಿಟ್ಟು ಅವರಲ್ಲಿ ಆ ಬಗ್ಗೆ ಉತ್ತರವನ್ನು ಕಂಡುಕೊಂಡು ಅದನ್ನು ಗ್ರೂಪಿನಲ್ಲಿ ತಿಳಿಸಿ ತಮ್ಮ ಅಂಕಗಳನ್ನು ಮುಂದಕ್ಕೆ ಓಡಿಸಿದಂತ ಈ ಸಾಧನೆ ಬಹಳ ಹಿರಿದು ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೂ ಇದಕ್ಕೆ ಸ್ಪಂದಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಅಷ್ಟು ಸುಲಭವಾಗಿರಲಿಲ್ಲ. ಈ ಕಾರ್ಯಕ್ರಮದ ಆರಂಭಿಸುವ ಮೊದಲು ನಾವು 4 ಮಂದಿಯ ತಂಡಗಳನ್ನು ಕಟ್ಟಿಕೊಂಡೆವು. ಆದರೂ ನಮಗೊಂದು ಆತಂಕವಿತ್ತು. ವಿಡಂಬನೆಗಳು ಬರಬಹುದು, ವಿಮರ್ಶೆಗಳು ಬರಬಹುದು, ಹಲವಾರು ಟೀಕೆಗಳನ್ನು ಎದುರಿಸಬಹುದು. ಕಾರಣ ನಾವು ಮಾಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲವೂ ಸರಿಯಾಗಿರಬೇಕೆಂದೇನೂ ಇಲ್ಲ. ಇಂತಹ ಒಂದು ಅಭಿಪ್ರಾಯಕ್ಕೆ ಬಂದಾಗ ನಾವು ಮೊದಲಿಗೆ ಸಂಪರ್ಕಿಸಿದ್ದು ನಮ್ಮ ಮಸ್ಜಿದ್ ಅಲ್ ಕರೀಂ ಮಸೀದಿಯ ಅಧ್ಯಕ್ಷರಾದಂತಹ ತ್ವಾಹ ಹಾಜಿ ಹಾಗೂ ನಮ್ಮೆಲ್ಲರ ಆತ್ಮೀಯ ಹಿರಿಯರೊಂದಿಗೆ ಹಿರಿಯರಾಗಿ, ಕಿರಿಯರೊಂದಿಗೆ ಕಿರಿಯರಾಗಿ, ಮಕ್ಕಳೊಂದಿಗೆ ಮಕ್ಕಳಂತೆ ಬೆರೆತು ಯುವಕರನ್ನು ನಾಚಿಸುವಂತಹ ವೇಗದಲ್ಲಿ ಓಡೋಡಿ ಹೋಗುವಂತಹ ಎಲ್ಲರಿಗೂ ಹತ್ತಿರವಾಗಿರುವಂತಹ ಅಲ್ತಾಫ್ UH ಇಬ್ಬರನ್ನು ಸಂಪರ್ಕಿಸಿ ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಅವರು ನಮ್ಮಲ್ಲಿ ಹೇಳಿದಂತಹ ಮಾತುಗಳು, ಮಕ್ಕಳೇ ನೀವು ಹೆದರಬೇಡಿ, ನಿಮ್ಮೊಂದಿಗೆ ಎಂದೆಂದಿಗೂ ನಾವಿದ್ದೇವೆ. ಆರಂಭದಲ್ಲಿ ನಿಮಗೆ ವಿಘ್ನಗಳು ಕಾಡಬಹುದು, ಆದರೆ ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ಪ್ರತಿಯೊಬ್ಬರು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮನ್ನು ಒಪ್ಪಿ ಈ ಹಳೆಕೋಟೆ ಪರಿಸರದಲ್ಲಿ ಎಲ್ಲರೂ ಒಂದಾಗಿ ಬರುವಂತಹ ಒಂದು ಕಾಲವು ಖಂಡಿತ ಬಂದೇ ಬರುತ್ತದೆ ಎಂದು ಅದನ್ನು 30ನೇ ದಿವಸದ ಸಮಾರೋಪದಲ್ಲಿ 15 ಪ್ರಶ್ನೆ ಹಳೆಕೋಟೆ ಎಲ್ಲರಿಗೂ ಕೇಳುವಂತಹ ಮೂಲಕ, ಅದಕ್ಕೆ ಎಲ್ಲರೂ ಸ್ಪಂದಿಸುವ ಮೂಲಕ ಪ್ರತಿಯೊಬ್ಬರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಕೊನೆಯ ದಿನಗಳಲ್ಲಿ ಆದಂತಹ ಹಿಂದಿನ ಎಲ್ಲ ಕೈಘಟನೆಗಳನ್ನು ಮರೆತು ಪರಸ್ಪರ ಹೊಂದಿಕೊಂಡು ಅಪ್ಪಿ ಹಿಡಿದು ಕ್ಷಮೆಯನ್ನು ಕೇಳುವುದರ ಮೂಲಕ ಸ್ಪಂದಿಸಿದ್ದು ಅವರು ಹೇಳಿದಂತ ಅಂದಿನ ಮಾತುಗಳು ನಿಜವಾಯಿತು ಎಂದು ಇಂದಿನ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ತ್ವಾಹ ಹಾಜಿ ಹಾಗೂ ಅಲ್ತಾಫ್ ರವರಿಗೆ ಎಲ್ಲರೂ ದೀರ್ಘ ಕರಾಡತನದೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಲೇಬೇಕು ನಾನು ಕೇಳಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಇಲ್ಲಿಯೂ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೆನಪಿಸಲೇಬೇಕಾಗ್ತದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಅಬ್ದುಲ್ ಸತ್ತಾರ್ ಅವರು.
ತನ್ನ ಪರಿಸ್ಥಿತಿ ಹದಗೆಟ್ಟಿದ್ದರು, ಹಲವಾರು ವಿಷಯಗಳಲ್ಲಿ ತಾನು ನೊಂದಿದ್ದರು. ನನ್ನ ಮನೆಯ ಪರಿಸ್ಥಿತಿಯು ಬಹಳ ರೋಚಕ ಸ್ಥಿತಿಯಲ್ಲಿದ್ದರೂ ಕೂಡ ಈ ಹಳೆಕೋಟೆ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೊಂದಿಗೆ ತನ್ನ ಧಾರ್ಮಿಕ ಛಾಪನ್ನು ಇಲ್ಲಿ ಅಚ್ಚೊತ್ತಿ ಪ್ರತಿಯೊಬ್ಬರಲ್ಲೂ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದಂತಹ ಸತ್ತಾರ್ ಅವರನ್ನು ಇಂದಿನ ವೇದಿಕೆಯಲ್ಲಿ ನಾನು ಹೆಸರಿಸದೇ ಇದ್ದರೆ ಅದು ಸರಿಯಾಗಲಾರದು. ಕಾರಣ ಇಂದಿನ ದಿನಗಳಲ್ಲಿ ಶಾರುಖ್ ಖಾನ್ ವಿಷಯವಾಗಿರಲಿ, ಸಲ್ಮಾನ್ ಖಾನ್ ವಿಷಯವಾಗಿರಲಿ, ಕ್ರಿಕೆಟ್ಗೆ ಸಂಬಂಧಪಟ್ಟವಾಗಿರಲಿ ಯಾವುದೇ ಪ್ರಶ್ನೆ ಬಂದರೂ ಇಮಿಡಿಯೇಟ್ಲಿ ನಾವೇನು ಮಾಡ್ತೇವೆ, ಗೂಗಲ್ ಅನ್ನು ಸಂಪರ್ಕಿಸ್ತೇವೆ. ಆದರೆ ಧರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವಾಗಲಿ ಅದಕ್ಕೆ ಅಷ್ಟೊಂದು ಉತ್ಸಾಹವನ್ನು ತೋರಿಸುವುದಿಲ್ಲ. ಆದರೆ ತನ್ನ ಸ್ವಂತ ಖರ್ಚಿನಲ್ಲಿ 30 ದಿನಗಳ ಕಾಲ ನಿರಂತರವಾಗಿ 9:30 ಗಂಟೆಯಿಂದ ಹಿಡಿದು 10:30 ಗಂಟೆಯವರೆಗೆ ರಸಪ್ರಶ್ನೆ, ಧಾರ್ಮಿಕ ರಸಪ್ರಶ್ನೆಯನ್ನು ನೀಡುವುದರ ಮೂಲಕ ಎಲ್ಲರನ್ನು ಗೂಗಲ್ನ ಒಳಗೆ ನುಗ್ಗಿಸಿದಂತಹ ಧೀರ ವ್ಯಕ್ತಿ ಹಾಗೂ ಅಭಿಮಾನಕ್ಕೆ ಅರ್ಹರಾಗಿರುವಂತಹ ವ್ಯಕ್ತಿ ಸತ್ತಾರ್ ಎಂದು ನಾನು ಹೇಳ್ತಾ ಇದ್ದೇನೆ. ಅವರನ್ನೆಲ್ಲರೂ ಜೊತೆಯಾಗಿ ನಾವು ಅಭಿನಂದಿಸೋಣ ಎಂದು ಕೂಡ ನಾನು ಕೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ ಏನೆಂದರೆ ಸ್ನೇಹಿತರೆ, ಈ ಉಳ್ಳಾಲ ಗ್ರಾಮದಲ್ಲಿ ಹಳೆಕೋಟೆ ಎಂಬುದೊಂದು ಪುಟ್ಟ ಗ್ರಾಮ. ಆದರೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯಾಂತರಿಸದೇ ಇದ್ದರೆ ನಾವು ಖಂಡಿತವಾಗಿಯೂ ಈ ಮಣ್ಣಿನಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು ಎಂದು ನಾನು ಹೇಳ್ತೇನೆ. ಕಾರಣ ಏನೆಂದರೆ ಅಷ್ಟೊಂದು ಅನ್ಯೋನ್ಯತೆ, ಅಷ್ಟೊಂದು ಸಹೋದರತೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅದು ಕೇವಲ ಹೊರಗೆ ಹೊರತು ಮನಸ್ಸಿನೊಳಗೆ ಹೊಕ್ಕಿ ನೋಡುವಾಗ ಯಾರಲ್ಲಿಯೂ ಕೂಡ ಯಾವುದೇ ತಾರತಮ್ಯ, ಭಿನ್ನಾಭಿಪ್ರಾಯ ಇಲ್ಲದಂತ ಒಂದು ಪ್ರದೇಶ ಹಾಗೂ ಇತಿಹಾಸದಲ್ಲಿ ಅತ್ಯಂತ 0.1% ಕೆಟ್ಟ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ತನ್ನನ್ನು ತೊಡಗಿಸಿಕೊಳ್ಳದಂತ ಒಂದು ಅತ್ಯುತ್ತಮ ಸ್ವಚ್ಛ ಗ್ರಾಮ ಎಂದು ಹಳೆಕೋಟೆಯನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೂ ಈ ಮಣ್ಣಿನಲ್ಲಿ ಹುಟ್ಟಿರುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಕೂಡ ಪೂರಕವಾಗಿ ನಾನು ಹೇಳ್ತಾ ಇದ್ದೇನೆ. ಕಾರಣ ಈ ರಸಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದವು. ಅದೇನೆಂದರೆ, ನಾವು ತಿಳಿದುಕೊಂಡೆವು ಮೊದಲಿಗೆ ಇದು ನಮ್ಮಲ್ಲಿ ಇರುವಂತಹ ಅಭಿಪ್ರಾಯಗಳ ಕೊರತೆ ಎಂದು, ವಿಚಾರ ವಿನಿಮಯಗಳ ಕೊರತೆ ಎಂದು. ಕೆಲವು ಕಿರಿಯರ ತಂಡ, ನಾವು ಮಧ್ಯವಯಸ್ಕರು, ನಮ್ಮ ನಂತರ ಹಿರಿಯರು. ಆದರೆ ಈ ಕಿರಿಯರ ತಂಡಕ್ಕೆ ನಮ್ಮಲ್ಲಿ ಭೇದವಿದೆ ಎಂದು ನಾವು ತಿಳಿದುಕೊಂಡಂತಹ ತಪ್ಪನ್ನು ಅದೇ ಕಿರಿಯರು ನಮಗೆ ತಿಳಿಯಪಡಿಸಿ, ನಾವು ಮಾಡಿದ್ದು ತಪ್ಪಲ್ಲ, ನಾವು ಕೂಡ ನಿಮ್ಮನ್ನು ತಿದ್ದಲು ಅರ್ಹಪಟ್ಟವರು ಎಂದು ಹೇಳಿದ್ದು ನನಗೆ ನನ್ನ ಊರಿನ ಕಿರಿಯರಲ್ಲಿ ಕೂಡ ಅಭಿಮಾನ ಹುಟ್ಟುವಂತೆ ಮಾಡಿತ್ತು ಎಂಬುದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಇದಕ್ಕೆ ನಾನು ಖಂಡಿತವಾಗಿಯೂ ಈ ಹಳೆಕೋಟೆ ಪರಿಸರದಲ್ಲಿ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಕಿಂಗ್ಸ್ 11 ತಂಡದ ಪ್ರತಿಯೊಬ್ಬ ಕಿರಿಯ ಸದಸ್ಯರನ್ನು ಹೆಮ್ಮೆಯಿಂದ ನಾನು ನೆನಪಿಸಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಎದುರಲ್ಲಿ ಕೂತಿದ್ದಾರೆ, ಇವರು ಭವಿಷ್ಯದ ನಮ್ಮ ಪೀಳಿಗೆ. ನಾವು ಏನೇ ಕಾರ್ಯಕಲಾಪ ಮಾಡಿದ್ದರೂ ಕೂಡ ಅದನ್ನು ನಿಮಗೆ ಉಳಿಸಿ ಅದನ್ನು ಮುಂದುವರಿಸುವವರು ನೀವು ಎಂದು ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಕೈ ಜೋಡಿಸಿ ಮುಂದಿನ ಎಲ್ಲ ವ್ಯವಸ್ಥೆಯನ್ನು ನಿಮ್ಮ ಹೆಗಲಿಗೆ ಹಾಕಿಕೊಂಡು ಇದನ್ನು ಅತ್ಯಂತ ಉನ್ನತ ಶಿಖರಕ್ಕೆ ನೀವು ಕೊಂಡೊಯ್ಯಿರಿ ಎಂದು ನಾನು ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಯಾವತ್ತೂ ಇರಬೇಕು. ಇಲ್ಲಿ ಹಿರಿಯರು ಕಿರಿಯರು, ಬಡವ ಬಲ್ಲಿದ ಎಂಬ ಯಾವುದೇ ಮೇಲು ಕೀಳಿಲ್ಲ. ನಾವೆಲ್ಲರೂ ಸಹೋದರರು, ಒಂದೇ ತಾಯಿಯ ಮಕ್ಕಳಂತೆ ನಾವು ಎಂಬಂತಹ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಮ್ಮ ಹಳೆಕೋಟೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಲಾರದು ಎಂದು ನಾನು ನಿಮಗೆ ಇಂದಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನು ಹಲವಾರು ವಿಷಯಗಳು ಮಾತನಾಡುವುದಕ್ಕಿತ್ತು. ಆದರೆ ಇಂದು ಕಾಲಾವಕಾಶಗಳ ಕೊರತೆ ಇರುವುದರಿಂದ ಈ ವಿಷಯಗಳು ಕೇವಲ ನಮ್ಮ ಹಳೆಕೋಟೆಗೆ ಸಂಬಂಧಪಟ್ಟ ವಿಚಾರವಾಗಿರುವುದರಿಂದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಆ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಬಯಸ್ತೇನೆ. ಸಮೂಹದಲ್ಲಿ ಒಂದು ಸಣ್ಣದೊಂದು ವಿನಂತಿ. ನಾನು ಈ ಊರಿಗೆ ಪರಿಸರಕ್ಕೆ ಸರಿಯಾಗಿ ಪರಿಚಿತನಾಗಿ 46 ವರ್ಷಗಳು ಕಳೆದರೂ ಸಾಧಾರಣ 23 ವರ್ಷಗಳಿಂದ ಈ ಪರಿಸರಕ್ಕೆ ನಾನು ಅಪರಿಚಿತ ಎಂದೇ ನಾನು ಹೇಳಿಕೊಳ್ತೇನೆ. ಕಾರಣ ನನ್ನ 18 ವರ್ಷ ಗಲ್ಫ್ನಲ್ಲಾಯಿತು, 7 ವರ್ಷ ಮಂಗಳೂರಿನಲ್ಲಾಯಿತು. ಕೇವಲ 6 ತಿಂಗಳಿಂದ ಈ ಪರಿಸರದಲ್ಲಿ ನಾನು ನಿಮ್ಮ ಜೊತೆಗೆ ನಿಮ್ಮ ಜೊತೆಯವನಾಗಿ ಬೆರೆತು ನಿಮ್ಮಲ್ಲಿ ಹೊಂದಿಕೊಂಡು ಹೋಗಿದ್ದೇನೆ. ಆದರೆ ನಿಮಗೆ ಒಂದು ಸಲಹೆ, ನನ್ನ ಪ್ರೀತಿ ಯುವ ಸಮೂಹವೇ, ನಾನು ಕಂಡುಕೊಂಡಂತ ಒಂದು ಸಣ್ಣ ತಪ್ಪು, ಇಷ್ಟೆಲ್ಲ ನಾನು ಉತ್ತಮಗಳನ್ನು ಹೇಳಿದೆ, ಇದರೊಂದಿಗೆ ನನ್ನ ಒಂದು ನಿಮ್ಮ ದೌರ್ಬಲ್ಯವನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರಣ ನಮ್ಮ ಹಳೆಕೋಟೆಯಲ್ಲಿ ನಾನು ನೋಡಿದ ಹಾಗೆ SLC PUC ಈ ಒಂದು ಶಿಕ್ಷಣ ಮಟ್ಟಕ್ಕೆ ನಿಮ್ಮ ಶಿಕ್ಷಣವನ್ನು ಸೀಮಿತಗೊಳಿಸ್ತಾ ಇರುವುದು ನನ್ನ ಗಮನಕ್ಕೆ ಕಂಡು ಬರ್ತಾ ಇದೆ. ದಯವಿಟ್ಟು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ನಿಮ್ಮನ್ನು ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳಬೇಕು, ನಾವು ಏನಾದರೂ ಉತ್ತಮವನ್ನು ಸಾಧಿಸಬೇಕು ಎಂದು ಶಿಕ್ಷಣವನ್ನು ಕಡೆಗಣಿಸಿ ಮುಂದಡಿ ಇಡಬೇಡಿ. ಈ ಶಿಕ್ಷಣ ಎಂಬುದು ನಮ್ಮಿಂದ ಯಾರು
ಕಿತ್ತುಕೊಳ್ಳಲಾಗದಂತಹ ಸಂಪತ್ತು. ನನ್ನ ತಂದೆ ತಾಯಿ ಎಷ್ಟೇ ದೊಡ್ಡ ಮಿಲಿಯನರ್ ಆಗಿರಲಿ, ಎಷ್ಟೇ ದೊಡ್ಡ ಉದ್ಯಮಿಯಾಗಿರಲಿ, ಆ ಉದ್ಯಮಕ್ಕೆ ಶಾಶ್ವತ ಎಂಬುದು ಇಲ್ಲ. ಆದರೆ ವಿದ್ಯೆಗೆ ಎಂದೆಂದಿಗೂ ಅದು ನಮ್ಮನ್ನು ಶಾಶ್ವತವಾಗಿ ಎತ್ತರಕ್ಕೆ, ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ವ್ಯವಸ್ಥೆಯಾಗಿದೆ. ಇಲ್ಲಿ ಹಳೆಕೋಟೆಯಲ್ಲಿ ನಮ್ಮ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಶಿಕ್ಷಣದ ಸರಾಸರಿ ಜಾಸ್ತಿ. ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿಯಬಾರ್ದೆಂದೇನಲ್ಲ, ಆದರೆ ನಾವು ಯಾಕೆ ಇದರಿಂದ ವಂಚಿತರಾಗುತ್ತಿದ್ದೇವೆ, ನಮ್ಮನ್ನು ಯಾಕೆ ನಾವು ಇದರಿಂದ ವಂಚಿತಗೊಳಿಸ್ತಾ ಇದ್ದೇವೆ ಎಂಬುದನ್ನು ನೀವು ಆಲೋಚಿಸಿ. ದಯವಿಟ್ಟು ಯಾರಾದರೂ ಸ್ಕೂಲ್ ಡ್ರಾಪ್ ಮಾಡಿದವರು ಇದ್ದರೆ ಅದು ನಿಮ್ಮ ಸ್ನೇಹಿತರಾಗಿರಲಿ, ಅವರಿಗೆ ತಿಳಿ ಹೇಳಿ. ಅದು ನಿಮ್ಮ ಮಕ್ಕಳಾಗಿರಲಿ, ತಿಳಿ ಹೇಳಿ. ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದೇ ಇದ್ದರೆ ಯಾರಿಂದ ಹೇಳಿಸಲು ಸಾಧ್ಯವೋ ಅವರಲ್ಲಿ ಹೇಳಿ. ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟು ನೀವು ಮುಂದಕ್ಕೆ ಬರಬೇಕು ಎಂದು ನಾನು ಕವನ ನಾವು ಅಂದರೆ ವಿ ಇಂಗ್ಲಿಷ್ನಲ್ಲಿ ಈ ವಿ ಎಂಬ ಅಕ್ಷರದಿಂದ ಪ್ರಾರಂಭಿಸಿ ವಿಯಿಂದಲೇ ಕೊನೆಗೊಳಿಸಿ ಒಂದು ಕವನವನ್ನು ನಾನು ರಚಿಸಿರುವಂತಹದ್ದು. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನನ್ನ ಮಾತನ್ನು ನಾನು ಕೊನೆಗೊಳಿಸಲು ಇಚ್ಛೆ ಪಡಿಸ್ತಾ ಇದ್ದೇನೆ. ವಿಜ್ಞಾಪನೆ ಎಲ್ಲರಲ್ಲಿ, ವಿರಾಗ ಬೇಡ, ವಿನೋದದ ವಿತರಣೆ ವಿಪುಲವಾಗಿರಲಿ, ವಿಚಾರ ವಿಷವಾಗದಿರಲಿ, ವಿನೂತನ ವಿಕಸನ ವಿಜೇತವಾಗಿರಲಿ, ಇಲ್ಲಿ ಗತ ನೆನಪಲ್ಲಿ ವಿನಂತಿ ಎಲ್ಲರಲ್ಲಿ, ವಿಭ್ರಾಂತಿ ವಿಧ್ವಂಸಕ್ಕೆ ಕಾರಣ ಮನ ವಿಶಾಲವಾಗಿರಲಿ. ವಿಷಾದರು ಹಲವರು ಇಲ್ಲಿ, ಅವರ ವಿವೇಕ ವಿನಯಕ್ಕೆ ವಿಕಾರವಾಗದೆ ವಿನೀತವಾಗಿರಲಿ. ವಿದ್ರೋಹ ಸ್ನೇಹಕ್ಕೆ ವಿಲೋಮ, ಒಳಿತಿನ ವಿಧಾನದಲ್ಲಿ ವಿದಾಯ ಇಲ್ಲದಂತೆ ನಾವೆಲ್ಲರೂ ಇಲ್ಲಿರೋಣ ವಿಧೇಯತೆಯಲ್ಲಿ. ವಿವರಗಳ ವಿನಿಮಯಕ್ಕೆ ಇಲ್ಲಿಲ್ಲ ವಿಳಂಬ, ಈ ಸಮೂಹ ಇಲ್ಲಿದೆ ವಿರಾಟ್ ವಿಜಯದ ವಿಕ್ರಮದಲ್ಲಿ. ವಿಷಯಗಳು ವಿವೇಚನೆ ಇಲ್ಲದೆ ವಿಚಿತ್ರವಾಗಿರುವಲ್ಲಿ ಈ ಸಮೂಹ ವಿಶ್ವಾಸದಿಂದ ಇರಲಿ ವಿಜೃಂಭಣೆಯಲ್ಲಿ. ಸ್ನೇಹ ವಿಚಲಿತವಾಗದಿರಲಿ, ವಿಲವಿಲಕ್ಕೆ ಸ್ಪಂದಿಸಲಿ, ವಿನಮ್ರತೆ ಇಲ್ಲಿ ವಿರಳವಾಗದೆ ವಿಲೀನವಾಗಿರಲಿ. ನಮ್ಮ ಮನದ ವಿಹಾರ ವಿಶ್ರಾಂತಿಯೂ ಆಗಿರಲಿ, ವಿಜ್ಞಾನಕ್ಕೂ ಮಿಗಿಲಿರಲಿ, ವೀಣೆಯ ಮಾಧುರ್ಯವೂ ಆಗಿರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಫಾರೂಕ್ ಉಳ್ಳಾಲ್ ರವರು ಒಂದೆರಡು ಮಾತನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರತಿಭಾವಂತಮಾರುಲು ಹಳೆಕೋಟೆಯಲ್ಲಿ ಪ್ರತಿಭೆಗೆ ಕಲಶ ಬೆಚ್ಚಬೊಳ್ತು ಒಂದು ಪ್ರಾಸ್ತಾವಿಕ ಭಾಷಣ ಕವಿ ಮರ್ಹೂಮ್ BM ಇದ್ದಿನಬಾಕರ ಪುಲ್ಲಿ ಶಬೀರ್ ಹಸನ್ ഞങ്ങൾ ഇതിൽ നിന്നിട്ട് ക്ലിയറമായിട്ട് ಅಲೆ ഞങ്ങളെ ಕಣ್ಣು ಮುಳ್ಳಲು ಕಂಡದು ನಂಗೆ ಕಾಣಾತದರು ನಂಗೆ ನೆನಪಾಕಿ ತಂತು ಶುಕ್ರಿಯ. ನಾನು ಬಿಹಾರಿಕರ ಇಂದು ಇಕ್ರಹ ಚಾರಿಟೇಬಲ್ ಅದರ ಅಧ್ಯಕ್ಷರಾയ ಫಾರೂಕ್ പിന്നെ അങ്ങനെ ചങ്ങായിമാർ ഈ പ്രദേശത്തിലാക്കുന്ന സേവ നിങ്ങൾക്ക് എല്ലാവരും അറിഞ്ഞു തിരിഞ്ഞത്. ഇവിടെ ഉള്ള പ്രതി ഒരു സംഘടനയും അബ്ദുറഹ്മാന്റെ നേതൃത്വത്തിലുള്ളതായിട്ട് ടെസ്റ്റ് ആവട്ടെ, ഇനി ಬೇರೆ ಬೇರೆ ಕ್ರಿಕೆಟರ್ಸ್ ಅಲ್ಲುಂಡು ಎಲ್ಲ ಊಡ್ತು ಆಲ್ಮಾರ್ಗೈತು ಇವ್ರತ ರಾಯತ್ಗೈತು ಎತ್ತರ ಸ್ಪಂದನೆ ಹಾಕಿದ ಚೆಲ್ಲದು ನಂಗೆ ಅರಿವುಂಡು. ಹಳೆಕೋಟೆ ಜನಂಗೆ ഞങ്ങളെല്ലാവരും ഉമേദിനെങ്കിൽ അത് ಕೆಂಪು ಕೋಟೆಲಿ ಧ್ವಜ ಅರಳಿಸುರೆ ഒരു വ്യക്തിത്വത്തെ ആൾമാരെ അവിടെ എത്തുപാട്ടത്ത് അള്ളാഹുരെ ഖദറില്ലാണ്ട് വിചാരിക്കരെ നിങ്ങളെ നെനപ്പുറെ ನಾನು ಚಮ್ಮೆ ಪೆರೋಕ್ ಬಿಲ್ಚೊಂಬೋಂಡೆ. UH ಹಮೀದ್ ಜೊತೆ ഒരു ಮಹಾನ್ ವ್ಯಕ್ತಿ, ഒരു ಲೀಡರ್ ಈ ನೆಲത്തിൽ ನಿಂತು ಇಂಡತ ನಾಲಲ್ಲ ಲೈಟ್ ಕಂಬವ್ ನಿಂಡೆಂಗೆ ಗೆಂದಿರು ಚೊಲ್ರದಾಯ ಕಾಂಗ್ರೆಸ್ರೆ ವಾತಾವರಣ ಇನ್ನ ಕಾಲ. ಇಂದಿರಾ ಗಾಂಧಿ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಚೊಲ್ರ ಆ ನಾಲಲ್ಲಿ ಅವಿಭಜಿತ ದಕ್ಷಿಣ ಕನ್ನಡತೆ ಉಡುಪಿ ಮೈಕಾಲ ಒನ್ನೈತಿನದಾಯ ಅಂಡತ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಯ UH ಹಮೀದ್ ಚೊಲ್ರದೆ ಆ ಚುರುಕುರ ಬಾಲಕಾರ ಆ ನೇತಾರ ಇದೇ ಪಲಕೋಟೆ ನೆಲ್ತರ ಅಲ್ಲಿ ಜಂತು ನಾನು ನಿಂಗೆ ಓರ್ಮೆಗೆ ತರಬಾಟ್ರೆ ಅತ್ರ ಮಾತ್ರಮಲ್ಲ ಇಂದಿರಾ ಗಾಂಧಿ ಉಳ್ಳಾಲ್ತಿಗೆ ಬಿಳಿಚೊಂಡು ಬಂತು ಆ ಮಹಾನ್ ವ್ಯಕ್ತಿತ್ವದೊಟ್ಟಿಗೆ ನಿಂದದಾಯ ഒരു ವ್ಯಕ್ತಿ ತಿಕ್ಕರು UH ಹಮೀದ್. ಅಪ್ಪ പലക്കോട്ടെ പല ഇതിഹാസവുമില്ലേ ഒരു പക്ക ഞൊത്ത് ನಾನು നിങ്ങൾ ಹುಟ್ಟ ಆದರೆ ಆ ಸಂದೋಲತೆ ಹಂಚಕು ನಾನು ಇಷ್ಟಪಟ್ರೆ ಇಂಡು ಅದೇ ಪೋಲೆ ವಿದ್ವತ್ತುಲ್ಲೆ ಚಮ್ಮಾಲುಲ್ಲಾರು ನಾನು ಪ್ರತಿ ಒರ್ತರ ಪೇರು ಚೆಲ್ಲಂಡ ನಿಂಗೆಲ್ಲಾರ್ക്കും ಪಡಿಂಡು ಇಂಡು ನಿಂಗಳ ಪಲ್ಕನಂಗ ಕೇಳ್ಕೊಳ್ಳು ಕಾರಣ ನಿಂಗಳ ಹತ್ರ ವಸ್ತು ಉಂಟು.
ಹಳೆ ಕೋಟೆ ಜಲ್றது ಕರೆಕ್ಟ್ ಶಬೀರ್ ಚೆನ್ನ ಬೋಲಮೆ ಪೊಲೀಸ್ ಸ್ಟೇಷನ್ಲಿ ಚಮ್ಮ ಕೊರಡಿ പേരുള്ളതായ ഒരു മൊഹൽ എന്നുണ്ടെങ്കിൽ അത് ഹളേ കോട്ടെ. ഇന്നും നല്ല സൗമ്യവും നല്ല വിശാലമായ ഹൃദയത്തെ ആൾമാറുള്ളതായ ഒരു രായവും അത് ഹളേ കോട്ടെ. നിങ്ങൾക്ക് അത്ര വേണ്ട എങ്ങനത്തെ ഹളേ കോട്ടെ എങ്ങനമായിട്ട് അത് നിങ്ങളെ പരിശ്രമത്തിൽ അതിനൊട്ടുക്ക് നിങ്ങൾക്ക് ഒരു വലിയൊരു ശക്തി അത് KMK മഞ്ഞനാടി. ആ മഞ്ഞനാടി മാസ്റ്റർ ഈ രായത്തെ മക്കളെ നടുൽ ആ ഇൽമുറെ എങ്ങനെ കൊമ്മത്ത് തെരുപാട്ടിന് ഞങ്ങൾക്ക് പിടിയുണ്ട്. എൻ്റെ ഷബീർ ചെന്ന പോലമേ ഞങ്ങളെ പെണ്ണു മക്കളെ എഡ്യൂക്കേഷൻ ഏരിയ ഉണ്ടുണ്ട്. ഞങ്ങളെ ബാലക്കാര് 10 ക്ലാസ് പാസ് ആഫയില്ല ദക്കെ നോക്കുറാറ് അല്ലെങ്കിൽ മാർക്കറ്റ് നോക്കുറാറ് എന്തു ഇന്നില്ലെങ്കിൽ ಬೆಟ್ಟಿಂಗ್ ಪೆರೋಲ್ ಪೋಂಡಾರು. ಇದೆಲ್ಲ ತೀರಾ ನಂಗಲ ಪೆಣ್ಣು ಮಕ್ಕಳು ನಂಗಮೇ ಮಂಗಿಲ ಅವನು ನಂಗಲ ಪೆಣ್ಣು ಮಕ್ಕಳು ಇನ್ನೊಂದು ಸಮುದಾಯತವನ್ನು ಮಂಗಿಲ ಅವರೇ ಆ ಗುರುತರമായ കാലഘട്ടത്തിൽ ഞങ്ങല്ല ഞങ്ങളെ ബാലക്കാർ പഠിക്കുന്നു ഞങ്ങളെ ആണുമക്ക പഠിക്കുന്നു ചൊന്ത് ഈ സന്ദർഭത്തിൽ ഞാൻ നിങ്ങളോട്ട് ഓർമ്മാക്കിക്കൊണ്ടു നല്ലൊരു അഭിപ്രായം നിങ്ങൾ ചെന്നാറ് ഇതൊക്കെ ഉമേദെടുക്കൊരു നല്ല നല്ല ശക്തി ഉണ്ട്. UB മുഹമ്മദ് പോലെ UB മുഹമ്മദ് ഒരു കോൺസെപ്റ്റ് എടുത്തോണ്ട് ഞാൻ പള്ളിയുടെ പ്രസിഡന്റ് ആയിട്ടിക്കും വന്നിട്ട് ടാലന്റ് റിസർച്ചില് നിങ്ങളെ റായത്തില് നിങ്ങളെ മേലങ്ങാടിയില് ഞങ്ങ ഒരു സർവേ ആക്കിറ എത്ര പെണ്ണുമക്ക മങ്ങിൽ അവരെ വയസ്സ് കഴിഞ്ഞിട്ടുള്ളാറുണ്ട്. അയാൾ സർവേ ആക്കിയത് കൊമ്പത് തന്ത് 12 പെണ്ണുമക്ക 30 വർഷം കഴിഞ്ഞങ്ങ മേലങ്ങാടി ചെന്ന് എനിക്ക് സുപ്ര വെച്ച പോലെ എല്ലാം കാണ്ട പോലത്തെ ഉള്ളാലത്തെ ഒരു ഹാർട്ട് അത് അങ്ങനത്തെ റായത്തില് പൈസക്കാരെ നിറഞ്ഞതായ റായത്തില് പൈസക്കാർ മുട്ടത്തിലുള്ളതായ ഉള്ളാലത്ത് 30 വർഷം കഴിഞ്ഞതായ പെണ്ണുമക്ക അതും നല്ല നല്ല മണത്തനെ തൗത്തുള്ളാറ് ചെന്നുണ്ടായെങ്കിൽ ആ നൊമ്പല അണ്ണനക്ക് ഭാര്യ ഒരു ನಾನು ನಂಬಿಲ್ಲ അങ്ങനെ അധികൃതമായ മാഹിതിക്ക് നോക്കുമ്പോൾ അത് കറക്റ്റ്. അൽഹംദുലില്ലാ അള്ളാഹ്ക്ക് ശുക്ർ ടാലന്റ് റിസർച്ച് ഞങ്ങളെ പ്രയത്നത്തിൽ ಇನ್ನೊരു 5-6 പെണ്ണുമക്കൾക്ക് അങ്ങനെ സഹായ സഹകാരാക്കിട്ട് കൊടുത്തു മങ്ങിലാക്കിറാറ്. ഞങ്ങൾ ആൾമാരും കൊടുത്താറ് ഉദാരിമാരുള്ളാറ് വലിയ വലിയ പൈസക്കാരുള്ളതായ ഉള്ളാൽത്ത് വലിയ വലിയ എഴുത്തുകാരുള്ളതായ ഉള്ളാൽത്ത് എന്നമാ ചെറിയ കൊറത്തുണ്ട്. അത് എന്തിനും പിടിയാവില്ല. ಬಹುಶಃ ഞങ്ങളെ ഞങ്ങ നിരിക്കില്ല. നിങ്ങൾക്ക് നക്ക് മറന്നുപോയി ಇನ್ನೊരു ವಿಷಯ ಚಲ್ರ ഉള്ളാൽത്ത് നഗര പഞ്ചായത്ത് അധ്യക്ഷവും നിങ്ങളെ നെൽപ്പുരമേന്നതായ UH ഫാറൂഖ് അപ്പ നിങ്ങളെ പലക്കവാಟ ಸುಮಾರಲ್ಲ ഇതിന ಬಾಕರ ಮೂಲು ಮಂಗಿಲೈತು ತಂದ್ರೆ ನಿಂಗೆ ನಲ್ಲುಲ್ಲ ಸಬಲೆಜಂತು ನಾನು ನಿಬಿಯಾರಿಕಿರ ಪಲಕವಾಟ ನಲ್ಲದೆ ಇನ್ನು ನೀವು ಆಕೃದಾಯ ಎಲ್ಲಾ ಪ್ರಯತ್ನರೊಟ್ಟಿಗೂ ನಾನುಲ್ಲ ಚಂತ ಚಂದುಂಟು ನನ್ನ ಪಲ್ಕದ ಮಯಾಕ್ರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಜಾಗಲ್ ಇಂಡಿ ಇಕ್ರಾ ಟ್ರಸ್ಟ್ ಫಸ್ಟ್ ವಾರ್ಷಿಕೋತ್ಸವಕ್ಕೆ ನಾನು ಬಂದಪ್ಪ അവിടെ ഇതേപോലെ ഫാറൂഖുള്ളാൽ ചെന്ന പൽക്ക പാടാതി ವಾಪಸ್ ರಿಪೀಟ್ ಆಗಿದ್ದೇವೆ ഇവിടെ എന്ന് വെച്ചെങ്കിൽ പലക്കോട്ടരെ ഇತಿഹാಸ ಅದು ಕೆಂಪುಕೋಟೆಯ ಇತಿಹಾಸಕ್ಕೆ ಸಂಬಂಧಿ ಆದ್ರೆ ಆಲಿಕೋಗುം ಅದು ಅಲ್ಲಗಳಿಗೂ ಆർക്കും ಸಾಧ್ಯವಿಲ್ಲ. ಇನ್ಶಾ ಅಲ್ಲಾ ഇനിയും ഞങ്ങളെ പലക്കോട്ടെ ഇತಿഹാസ പ്രസിദ്ധ ആവണക്കു നിങ്ങൾ ബാലക്കാർ ഇപ്പ ഇവിടെ ഞങ്ങൾക്ക് BM ഇതിന ബാക്കರೆ ನೆನಪು ಇಂದು ವಾಪಸ್ ಆಯ್ತು. ಅದು ಮರ್ಕೋಗು ತೀರೋಗುತ್ತಿರೋದು ಅದು ಮರ್ಕಾತ ഒരു അമൂല്യമായ സ്വത്ത് ಆದರೆ അങ്ങനെ പാരമ്പര്യ സ്വത്ത് അങ്ങനെ പുല്ലുമാറല്ല ഇന്ന് പൽക്ക ಬರೆದು കാണുമ്പോൾ ഈ പലകോട്ടെ ഇತಿഹാസത്തിക്ക് എന്തോ ഒരു കപ്പുചുക്ക ബരല ചൊല്ലതൊരു എൻ്റെ ഒരു വിശ്വാസം. അതേപോലെ അല്ലാഹു ഖൈറാക്കട്ടെ. പിന്നെ നാനും ഒരു പലകോട്ടെ ഉണ്ട്. ഈ പലകോട്ടെ കുട്ടിയെ തെല്ലിക്ക് ഒരു സ്റ്റെപ്പ് 2 കീഴിൽ ഞണ്ട് കണ്ട നണ്ടാകി നന്റെ തറപ്പാടാക്കി അപ്പൊ നിങ്ങൾ നന്റെ പുട്ടുണ്ട നാനും പലകോട്ടെ വേണ്ടി ചൊല്ലും ಹಳೆಕಳಂ ಪಲಕೋಟ ಅದೆಲ್ಲ ಒಂದೇ ವಾರ್ಡ್ ಚೊಲ್ಮುತ್ತುಗ ಹಳೆಕಳ ವಾರ್ಡ್ ಅಂತ ಚೊಲ್ರಿ ಮಾತ್ರ ರಾಯದು ಎಲ್ಲ ಒಂದೇ. ಅಲ್ಹಮ್ದುಲಿಲ್ಲಾ ನಂಗೆ ಬೆಲ್ಲೋರು ಹೆಮ್ಮೆ ಉಂಟು ಅಂದ್ರೆ ಚೆಂದಂಗಿಲ್ಲ ನಂಗ ಇಂದು ചില കാരണാന്തര ನಾನು ഈ ജാഗിരെ ഇപ്പോൾ 5 വർഷത്തിൽ പറത്തില്ല. പിന്നെന്താ വെച്ചെങ്കിൽ പറത്ത് ഇന്നെങ്കിലും ഞങ്ങളെ റിലേഷൻഷിപ്പ് ಬಿಡಲ್ಲ. കാരണം എന്താ വെച്ചെങ്കിൽ ഞങ്ങളെ ಹಿರಿಯ കൂടുള്ളാർ UN ഇബ്രാഹിം ಹಾಕೊಂಡು ಅಲ್ತಾಫ್ ಬಾಯ್ ಉಂಡು തോഹാജി ಉಂಡು പിന്നെ അതേപോലെ മേസ്ത്രി മുഹമ്മദ് ಹಾಕೊಂಡು അങ്ങനത്തെ കുറേ നേതാക്കന്മാർ ഈ രായത്തിൽ നിൽക്കുമ്പോൾ ഞങ്ങളെ സംബന്ധ കട്ടാവില്ല. അതോടെ കൂടെ ഈ സംബന്ധത്തെ ನೆನಪಾಕೊಂಡು ಕೂಡ ഒരു സംഘടന ಅದೇ ಇಕ್ರಾ ಟ್ರಸ್ಟ್. ಅದು ನನ್ನ ಮರ್ಮೋಣ ನಕ್ಕ ഒരു ಹೆಮ್ಮೆ ಉಂಟು ಚೊಲೋ ನನ್ನ ಮೂಲ ಮಾಪ್ಲೆ ഇങ്ങനത്തെ ഒരു സംഘടന ನಡಪಾಟ್ರು. ಆ ಸಂಘಟನೆಗೆ ഒരു 10-73 ಬಾಲಕಾರೆ ನಿಯೋಗಿಸಿತ್ತು ಅದಕ್ಕೆ ಬೇಣಮಯಲ್ಲಿದಾಕ್ರೆ ಅದರ ಕೂಡ ಆ ಫಾರೂಕರು ಕೂಡ ಆ ಬೆಲ್ಲಿ ஒரு ஆத்மீயராய்த்துள்ள அன்சார் ஒரு ತೆರೆಮೆರೆಯ ஒரு ಕಾಯಿ ಚೊಲ್ರು ആർക്കും എതിർക്കു ബണ്ടു ഇല്ല ചമ്മ പൽക്ക ಬರಿರು ಇಲ್ಲ നല്ല നല്ല വിഷയத்துக்கு മുന്നിൽ ಬಂತು നിൽക്കിற അൻസാർ സാബ്. അതേപോലെ കുറേ ഞങ്ങളെ ഫാറൂഖ് ചങ്ങന്മാരുള്ളാറ്. നിങ്ങൾക്ക് ഈ കാര്യത്തിൽ അള്ളാഹു നിങ്ങൾക്ക് എല്ലാവർക്കും ഇതിലൊരു തൗഫീഖ് തരട്ടെ. ഇനിയും നിങ്ങളെ എന്താ സ്കൂളിക്ക് സംബന്ധപ്പെട്ടതുള്ള ഉണ്ട് ഒരു വിഷയ തോള സർ
ഞങ്ങളെ പളക്കോട്ടെ സ്കൂളിൽ ഒരു അവസ്ഥ എങ്ങനെ വെച്ചു ഒരു കാലത്തിൽ KMK മഞ്ചനാടി അയാൾ ഇവിടെ വന്ന് ഈ സ്കൂൾ മാസ്റ്റർ ആയാൽ പിന്നെ ഇവിടെ പരിചയം ഇന്നില്ലെങ്കിൽ ഇവിടുത്തെ ಹಿರಿಯಂಗಳೆಲ್ಲ ಅವರು ಕೂಟಿ പിടിച്ചിട്ട് ആ സ്കൂൾക്ക് വേണമായി അയാൾ ഔത്തരെ കാണിയാറ അയാൾ കുടുംബത്തെ കാണിയാറ ആ സ്കൂളിന്റെ സമസ്യ കിറ്റങ്ങളോട് പോയങ്ങളോട് ബന്ധങ്ങളോട് ചൊന്നുകൊണ്ടിരുന്നു അങ്ങനെ ചൊന്നു ഇണ്ട് ഹംദുലില്ലാ ഇണ്ട് ഒരു മാതരി സ്കൂൾ ആയിട്ടുണ്ട് ഞങ്ങളെ പലകോട്ടയിൽ ಅದಕ್ಕೆ എപ്പം ഞങ്ങൾ അയാൾ അഭിനന്ദിക്കുവാണ് ആ മാസ്റ്ററെ കാരണം ഇങ്ങനത്തെ ഒരു ഫിഗർ ഇങ്ങനത്തെ ഒരു മാണിക്യം ഞങ്ങൾക്ക് കിട്ടിയത് ദീപ ഫാറൂഖുള്ള ചന്തത് അത് വലിയൊരു ഹൈർ അതല്ല അല്ല തന്നെ ഞങ്ങൾക്ക് സൗഭാഗ്യ അതോടെ കൂടെ അയാൾ അണ്ട് വെച്ച റിലേഷൻഷിപ്പ് എവിടുത്തോൾ ചെന്നെങ്കിൽ ഈ ഇക്ര ട്രസ്റ്റിലും കൂടി ಅದಕ್ಕೆ ಬಳಸಿತ್ತು അങ്ങലും ಇದಕ್ಕೆ കൂട്ടിട്ട് വേണമായ എല്ലാ സൗകര്യ അവിടെ എന്തൊരു ബുക്സ് വേണ യൂണിഫോം വേണ എന്തിനെ വേണു അങ്ങനൊട്ടെ കേട്ടത് അതിനെ കൊമ്പ് ಪೂರೈಕೆಯಾಗಿ ಅದೋಡ ಕೂಡ ಇಕ್ರ ಡೆವಲಪ್ಮೆಂಟ್ ಆಯ್ತು ಬೇರೆ ಬೇರೆ ವಿಷಯಗಳಂಗ ಕೈಡೋಗು ಧೈರ್ಯ ಹಾಕಿಮ್ಮೆ ಆ ಧೈರ್ಯ ಕೊಡ್ತಿರಮ್ಮೆ ഞങ്ങളെ KMK ಮಂಜನಾಡಿ ಅಯಲಕ್ಕೆ ನಾನು ಈ ಸಂದರ್ಭದಲ್ಲಿ ಮೈಲಿ ದೀರ್ಘಾಯುಷಕ್ಕೂ ಮಾಫಿತ್ತಕ್ಕೂ ನಾನು ದುವಾರ್ಕರೆ ಅದೇ ಪಲೆ ಚಮ್ಮೆಲ್ಲ ಪಲ್ಕೋರಿಗೆ ಚಮ್ಮಾಲುಲ್ಲಾರು ನಾನು ಚಮ್ಮ ಪಲ್ಕೋರಿಲ್ಲ ಅಂದಿಚ್ಚಿನಿ ನಾನು ಈ ರಾಯತವಣ ಹೆಸರು ನಕ್ಕ ഒരു ജണ്ട് പൽക്കോരു കൊസിൻത്ത് അങ്ങനെ ನಾನು പൽക്ക പറഞ്ഞ ഇനിയും നിങ്ങ എന്താക്കുറെങ്കിലും ഈ റായത്തിൽ നന്റെ ഒരു അഡ്വൈസ് എന്താക്കുറെങ്കിലും ഊടുത്തെ ಹಿರಿಯಂಗಲೆ നിങ്ങ കൈവിട്ടിരുന്ന കാരണം ഇപ്പ ഇബ്രാഹിം മാക്കറോ ഇബ്രാഹിം മാക്കർ എത്ര താരിഫാക്കി മേലെ എന്റെ കുടുംബത്തെ ഒരു ಹಿರಿಯಾലുണ്ടಲ್ಲ എന്ത് ബിഷിക്കട്ട് ഒരു മാപ്പിള പിഞ്ഞാരി കേസിക്കട്ട് ഒരു ജാഗ്രത തക്രാറിക്കട്ട് കാസർഗോഡ് കേക്കട്ട് എന്തിനെങ്കും ഊടുത്തെ ഒരു ജഡ്ജ് ആ ജഡ്ജ് പോലെ തെച്ചിട്ടുണ്ടല്ലേ അയാൾ അതിലൊരു ആ സെറ്റിൽമെന്റ് ആക്കിയ ആ ഒരു സൗഹാർദ്ദത്തെ ഉണ്ടല്ലേ അത് മറക്കോ കുത്തിരായി കാരണം എന്താ വെച്ചെങ്കിൽ അത് അങ്ങനത്തേതല്ല ഞങ്ങളുടെ സ്വത്ത് എപ്പം ഒരു ജാഗല് ഒരു റായത്തിൽ ഒരു ಹಿರಿಯಂಗ ಚಂತು ಆ ಗೌರವത്തിൽ ಉಳ್ಳಾರ ಆ ಜಾಗಿಗೆ ಎಪ್ಪಂ ಬರ್ಕತ್ತು ಕೊರೆಯಲ್ಲ അതേ പോലെ ഇവിടെ ഉള്ള ഇബ്ബാമാക്കാവട്ടെ മുഹമ്മദാക്കാവട്ടെ ഇത് ചമ്മാലുള്ളവർ ഇവിടെ കോൺട്രാക്ടർ ഇസ്മാലൊക്കെ ഉണ്ട് ഇവിടെ എല്ലാവരും ഇങ്ങനെ നിങ്ങൾ ആരും കൈപ്പെടേണ്ട അങ്ങനെ മാർഗദർശനം എടുക്കൂ അത് എടുത്തത് കൊണ്ട് നിങ്ങൾ ഇത്ര ഇംപ്രൂവ് ആയാറ് ഇനിയും ഇൻഷാല്ലാ നിങ്ങൾക്ക് ഇംപ്രൂവ് ആവಕ್ಕೆ അല്ലാഹു ತೌಫೀಕ್ ತರಟ್ಟಿ ಅಂತ ನಾನು ದ್ವಾರದತ್ತು ನನ್ನ ಈ ಪಾಲ್ಕನಿ ಪಟ್ರೆ ಅಸ್ಸಲಾಮು ಅಲೈಕುಂ ಬಹುಶಃ ഹലക്കോട്ടയുടെ ಬಗ್ಗೆ ಅಥವಾ ಇವರು പ്രദേശത്തെ ಬಗ್ಗೆ ചൊല്ലുന്നുണ്ടെങ്കിൽ അത് ഒരുപാട് വിഷയത്തോ ഒരുപാട് ഇതിഹാസത്തോ ഇവിടെ ನಿರ್ಮಾಣ ಆಕಿದ್ದು ನಂಗೆ ಕಾಣಕ್ಕೂ ಸಾಧ್ಯ ಅವರು ಬಹುಶಃ ಇವರು ಪ್ರದೇಶ ഞങ്ങൾ ഇവർ പ്രദേശത്തിൽ സമാജ സേവകൾ തുടങ്ങിയ ടൈമിൽ ಬಹುಶಃ ഞങ്ങളോ സാമാജിക ക്ഷേത്രത്തിക്ക് ഞങ്ങൾ ക്രിക്കറ്റും ഞങ്ങൾ കലിയും ഞങ്ങൾ ಇದರ ಮಧ್ಯത്തിൽ ഞങ്ങൾ എലിഞ്ഞ ടൈമിൽ ನಂಗೆ ಯಾರ ಸಪೋರ್ಟ್ ತನ್ನ ಬೋಲ್ತೋ ഒരു ಹಿರಿಯ ಉಡ್ತೋ ಪಲ್ಲಿರೋ ಪ್ರೆಸಿಡೆಂಟ್ ആ ടൈമിൽ ഇന്ന പോലത്തെ ഞങ്ങളോ ഇബ്രാഹിം അക്ക അതേപോലെ ഇസ്മായിൽ അക്ക അതേപോലെ ഞങ്ങൾ ഇബ്ബം അക്ക ഇങ്ങനെ എപ്പം ഞങ്ങൾക്ക് മറക്കൊണക്കു സാധ്യമേ ഇല്ല ಅದರೊಟ್ಟಿಗೆ ഞങ്ങൾ ഇവിടെ ഒരു യൂത്ത് ഇപ്പുറത്തേക്ക് ഞങ്ങൾ ചെന്ന പോലെ ഇവിടെ ഒരുപാട് സംഘടന ഉണ്ട് ಬೇರೆ ಬೇರೆ ಸಂಘಟನೆ ಉಂಟು ಈ ಸಂಘಟನೆಯ ಸ್ಪೆಷಲ್ ಅಂದ್ರೆ ಚೆಂದಂటే ಹಂಗೆ ಸಂಘಟನೆಗೆ ഒരു ಒಕ್ಕೂಟം ಉಂಟು ಅಲ್ಲಾಹರ ಅನುಗ್ರಹದಲ್ಲಿ ಎಂದು ಅಪರಿಪರಾಯಂಟಾಯಂಗಳು ಕೂಡ ಆ ಒಕ್ಕೂಟ ಅಂದ್ರೆ ಅದರ ಸರಿಪಾಟ್ರ ಬೋಲ್ತು ಒಕ್ಕೂಟം ഉണ്ട് അതേപോലെ അൽത്താഫാക്കർ പോലത്തെ ഇവിടുത്തെ ಹಿರಿಯ ആൽമാറുങ്ങം സദാ എപ്പം പിർസപ്പാട് ഓർമ്മപ്പാട് ഐക്യത്തിൽ ആ ജീവിക്കിற പോലത്തെ ഒരു മാർഗദർശനം ഞങ്ങൾക്ക് കാട്ടിത്തന്നിടാറ് അൽഹംദുലില്ലാ ಬಹುಶಃ ഞങ്ങൾ ഹലക്കോട്ടെ ಅಥವಾ ഈ ഒരു സന്ദർഭത്തിൽ എനിക്ക് ചൊല്ലകൊല്ലപ്പോൾ എന്താ ചെന്നിട്ടായെങ്കിൽ ഞങ്ങൾ ഇനിയും ഒരുപാട് ಕಾರ್ಯಚಟುವಟಿಕೆಗ ಸಮಾಜ ಸೇವೆಗ ಹಾಕೋಣ ಅಗತ್ಯ ಉಂಟು ಇಪ್ಪತ್ತಿಗೆ ನಂಗೆ ஒரு ಫಿಲ್ಮರು ஒரு துணுக்கு நான் நோக்கிட்டேன் அது எந்த சின்னட்டாங்க பயில்வான் செல்றதாயிட்டு ಆ ಪೈಲ್ವಾನಲ್ಲಿ ಸುನಿಲ್ ಶೆಟ್ಟಿ சொல்ற ஆள் ಅವ್ರತವರು ಬಾಲಕಾರರು ಪಿಡಿಚಿತ್ತು ಬಂತು ಅಂಕ ಹೇಳಕ್ಕೆ ಟ್ರೈನಿಂಗ್ ಕೊಡ್ತಿದ್ದು ನ್ಯಾಷನಲ್ ಅವಾರ್ಡ್ ಎಡ್ಕರೋ ಬೋಲ್ತು ನಿರಂತರമായ ಕೋಚಿಂಗ್ ಕೊಡ್ಕರು ಆ ಬಾಲಕಾರ ಐತಿಕ್ಕರು ಆ ಫಿಲ್ಮಲ್ಲ ಬೋಲ್ತು ಸುದೀಪ್ ಐತಿಕ್ಕರು ಬಹುಶಃ ഞങ്ങൾ ഹലക്കോട്ടെ സർക്കാർ അത് അൽത്താഫാക്ക് ಐತಿಕ್ಕರು ഈ ഒരു പ്രദേശത്തിൽ ಊರ್ತ ಬಾಲಕಾರ್ಮಾರು ಊರ್ತ ಮಕ್ಕಕ್ಕೆ ಹಂಗ ಕರೆಕ್ಟ್ ಟ್ರೈನಿಂಗ್ ಕೊಡ್ಕೊನು ಹಂಗಲ್ಲ ಪೈಲ್ವಾನ್ ಹಾಕೋನು
അങ്ങനെ നാഷണൽ അവാർഡ് എത്തുപാട്ടണു അങ്ങനെ ആരോഗ്യമായിട്ട് ബലിഷ്ഠ ആക്കണു ചിലരോ ಅವರು ತೀರ್ಮಾನ എടുത്ത് തങ്ങൾക്ക് വേണമായ ಗೈಡ್ കൊടുത്ത് തങ്ങൾക്ക് വേണമായോ ಎಲ್ಲ ರೀತಿಯ ಸಹಕಾರ ಕೊಡ್ಕರ ಬೋಲ್ತ വലിയ ಹೃದಯ ವಂತಿಗ ಬಹುಶಃ ഞങ്ങളോ ಹಲಕೋಟೆ ಸರ್ಕಾರ ಅಲ್ತಾಫ್ ಹಾಕೊಂಡು ಚೆನ್ನಂಗೆ ಖಂಡಿತವಾಯಿತು ಕೂಡ ತಪ್ಪಾವಲ್ಲ ಬಹುಶಃ ಇಪ್ಪತ್ತು ഞങ്ങളോ 2-3 days ಬ್ಯಾಕ್ ನಾನು ഒരു ಪ್ರೋಗ್ರಾಮ್ പോയ ಟೈಮಲ್ಲಿ അവിടെ കുറേ എല്ലാ ಧರ್ಮ ತಾಲ್ಮಾರ ಬಗ್ಗೆ ಚರ್ಚೆ ನಡೆದಿತ್ತು അവിടെ ഒരു മുസ്ലിം ಸಮುದಾಯದ ಪ್ರತಿನಿಧಿ ಇಂತು ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಇಂತು ಕ್ರೈಸ್ತ ಸಮುದಾಯದ ஒரு ಧಾರ್ಮಿಕ ಗುರು ಇಂತು അതേപോലെ ഒരു ಹಿಂದೂ ಸಮುದಾಯದ ഒരാള് ಆ ಹಿಂದೂ ಸಮುದಾಯದ ഒരാള് ഞങ്ങൾ എന്തൊക്കെ വിഗ്രഹ ആരാധന ആക്കിರೋ ചൊല്ലರ ಬಗ್ಗೆ ഒരുപാട് ವಿಷಯತ್ತು ಪ್ರೆಸೆಂಟ್ ಆಗಿತ್ತು ಮುಸ್ಲಿಂ ಸಮುದಾಯದ ഒരാള് ಮುಸ್ಲಿಂ ಸಮುದಾಯದ ಮೇലുള്ള പോലത്തെ ആരോപത്തെ ಬಗ್ಗೆ അയാളുടേതായ രൂപത്തിൽ അൽഹംദുലില്ലാ ഭാരി ഒരു നല്ല രൂപത്തിൽ അയാൾ പ്രസന്റ് ആക്കി ക്രൈസ്ത ಸಮುದಾಯದ ആള് അയാളുടെ ഭാഷണ ഞങ്ങൾ കേൾക്കുന്നു ഞങ്ങളുടെ ഹൃദയത്തേക്ക് ഞങ്ങൾ കൈ വെച്ചിട്ട് ചെല്ലണം നബി സല്ലല്ലാഹു അലൈഹി വസല്ലം ഉമ്മത്ത് ഞങ്ങൾ ആലോചന ಹಾಕೊಂಡು ഞങ്ങൾ ಆತ್ಮಾವಲೋಕನ ಹಾಕೋಣ ಅಗತ್ಯ ಉಂಟು ಅಯಲ ಭಾಷಣത്തിൽ ಅಯಲ್ ಚೆಲ್ರು ನಂಗೆ ಧೈರ್ಯ ಬಗ್ಗೆ ಕರುಣೆರ ಬಗ್ಗೆ ಯೇಸು ಕ್ರಿಸ್ತ ನಂಗೆ ಕಾಟಿ ತಂದರು ನಿಂಗ ಬೈಬಲ್ ನೋಕಂಡ ನಿಂಗ ಮದರ್ ತೆರೆಸರ ನೋಕರು ನಿಂಗ ಬೈಬಲ್ ನೋಕಂಡ ನಿಂಗ ಮಂಜೇಶ್ವರತೆ ಜೋಸಫರ್ ನೋಕರು ನಿಂಗ ಬೈಬಲ್ ನೋಕಂಡ ഇവിടെ കുറെ ആൾമാർക്ക് സേവ ആക്കറ പോത്ത സേവകമാർ നോക്കിയമ്മയോ അതിൽ ഞങ്ങൾ ദീനര കാണുക സാധ്യവരുണ്ട് ഞങ്ങളിവിടെ ഞങ്ങൾക്ക് ചില ടൈമിൽ സാന്ദർഭികമായിട്ട് ചില മാനസിക രോഗികൾ കിട്ടിയാറുണ്ടായെങ്കിൽ ഒരു മുസ്ലിം മാനസിക രോഗി കിട്ടിയായെങ്കിൽ ഞങ്ങൾ സീത എടുത്തോ പോണ്ടു അതേ ക്രൈസ്തമാരുള്ള പോലത്തെ ആ ജോസഫ് ചൊല്ലற ആൾ ಮಂಜೇಶ್ವರ ನಡಪಾಟ್ರು ಆ ಸ್ಥಾಪನೆಗೆ ಐತಿಕ್ರು ಅಯಲ ಬಲ್ಕത്തിൽ ಅಯಲ್ ಚೆಲ್ರು ನಾನೊരു ಏಡ್ಸ್ ಇಲ್ಲ പോലത്തെ HIV രോഗത്ത് കൊല്ലപ്പെട്ട പോലത്തെ കുറെ മക്ക ഇന്ന പോലത്തെ ആ ഒരു ആശ്രമത്തിൽ ഞാൻ പോയ അവിടെ ഒരേ ഒരാൾ ക്രൈസ്ത ಇಲ್ಲ ಅಂತ ಮಾನವ ಕುಲಕ್ಕೆ ನಂಗೆ ಬಂದರೆ ನಂಗೆ ಸಾಧಾರಣമായിട്ട് ಚೆಲ್ಲರು ಇಡೀ ಮಾನವ ಕುಲದ ಎಲ್ಲ ಸಮುದಾಯ ತಾಲ್ಮಾರಿಗೆ ಸೇವೆ ಹಾಕರೆ ಚಂತಿ ನಂಗೆ ಎಪ್ಪಂ ചെന്നോണ്ടിരിக்கிற ഭാഷണത്തിൽ പ്രഭാഷണത്തിൽ ബട്ട് അതിലുള്ള പോലത്തെ ഒരു മുസ്ലിംസ് അങ്ങനത്തെ ഇന്നിട്ടായെങ്കിൽ ഞങ്ങൾക്കും പോണ്ടു അതേ ജാഗിക്ക് ഇങ്ങനത്തെ ഒരുപാട് സവാലുങ്ങ ഞങ്ങളെ മുന്നിൽ ഇക്കുമ്പത്തಕ್ಕೂ ಖಂಡಿತವಾಯಿತು ಕೂಡ ನಂಗೆ ಒಂದು ದೃಢമായ ನಿರ್ಧಾರ എടുക്കണ ಅಗತ್ಯವುಂಟು ഞങ്ങൾ ಹಿದಾಯ ಫೌಂಡೇಶನ್ ಚಿಲ್ಡ್ರನ್ ഞങ്ങൾ ಮ್ಯಾಂಗ್ಳೂರಿലുള്ള ഒരു ಸಂಸ್ಥೆ ಈ ಸಂಸ್ಥೆ കുറെ ಅಂಗವಿಕಲ ಮಕ್ಕಕ್ಕೆ ಸಪರೇಟ್ ಸ್ಪೆಷಲ್ ಸ್ಕೂಲ್ ಹಾಕಿ ಆ ಮಕ್ಕಕ್ಕೆ ಸೇವೆ ಹಾಕೊಂಡು അങ്ങനെ ಟ್ರೀಟ್ಮೆಂಟ್ ಹಾಕೊಂಡು ಅಂಕೆ ಬೇನಮಾಯೋ ವ್ಯವಸ್ಥೆ ಎಲ್ಲ ಸಂಪೂರ್ಣ ಸೌಲಭ್ಯ ಇನ್ನ ಬೋಲ್ತಾರೆ ವ್ಯವಸ್ಥೆ അവിടെ ആ മക്കളെ നോക്കുന്നു ഒരേ ഒരു മുസ്ലിംസ് പെണ്ണിങ്ങെ കിട്ടിയിട്ടില്ല ഒരേ ഒരു മുസ്ലിംസ് പെണ്ണിങ് ഒരു ക്രിസ്ത്യൻ ഇൻസ്റ്റിറ്റ്യൂഷനിൽ ഇന്ന പോലത്തെ ഒരു ക്രിസ്ത്യൻ പെണ്ണിങ്ങല്ലോ അവിടെ ಸ್ಪೆಷಲ್ ರಿಕ್ವೆಸ್ಟ್ ಹಾಕಿತ್ಕೊಂಡ್ಬಿಟ್ಟು ಎಗೇನ್ ಆ ಹಿದಾಯ ತಂಗ ನಡುಪಾಟ್ರ ಬೋಲ್ತಾರೆ ಆ ಸಂಸ್ಥೆಗೆ ನಿರ್ಣಯ ಪರಿಸ್ಥಿತಿ ಬಂತು ಬಹುಶಃ ಇಂಥ ഒരുപാട് ವಿಷಯ ಸಮಸ್ಯೆಗ ಸವಾಲುಗ ഞങ്ങൾ മുന്നിൽ ഇക്കുമ്പത്തಕ್ಕೂ ഞങ്ങൾക്ക് ಬಹುಶಃ മുന്നല്ലോ ഞങ്ങൾ സാധാരണമായിട്ട് ഞങ്ങൾ എപ്പം ഫാറൂഖ് കുലാൽ സാബ് ഞാൻ ചെമ്മ ഇഷ്ടപ്പെട്ട പോലത്തെ രാജകാരൻ ഒരാൾ അത് അന്യായ ആറ് അന്യായ കണ്ടിട്ടേ അതിന്റെ വിരുദ്ധ എപ്പം ധ്വനിയെടുക്കും അതിലൊരു പൽക്ക് ചെല്ലു അതേപോലെ കുറെ ഞങ്ങൾ പ്രോബ്ലം എന്തിരിച്ചതുണ്ട് എല്ലാം ഈ എടിഞ്ചി 19 കൊന്നര എടിഞ്ചി വലിച്ച് കീഴിടുന്നുണ്ട് ഒരു ಸಂಸ್ಥೆ ಕಟ್ಟಿತಾകുമ്പോഴത്തേക്ക് എന്തേ ഒന്ന് ചെറിയതാക്കുമ്പോൾ അങ്ങ് എത്ര പൈസ ആക്കിയാർ എന്തിനാക്കിയാർ ഏത് രൂപത്തിലാക്കിയാർ
അങ്ങനെ നെഗറ്റീവ്സ് എന്തെങ്കിലും ഉണ്ട് ഇതേ നിരന്തരമായിട്ടാണ്. എനിക്ക് ഒരു നാൾ പോയി ഇക്രത്തുക്കും കൂടെ പുറകുണ്ട്. അപ്പൊ ഇതിങ്ങനെ ആക്കിയിട്ട് അങ്ങ് പിന്നെ ഇത് ಬೇಡವಾ ನಂಗೆ ಚಂತ ದೂರ ನಿಕ್ರ ಬೋಲ್ತಾರೋ. ಖಂಡಿತಮಾಯಿತು ಕೂಡ ಎವಡೆ ಹೈರುಂಟು, ಎವಡೆ ನಲ್ಲ ವಿಷಯ ಉಂಟು, ಎವಡೆ ಸಮುದಾಯಕ್ಕೆ ಸಮಾಜಕ್ಕೆ ದೇಶಕ್ಕೆ ಸೇವೆ ಹಾಕಕ್ರ ಬೋಲ್ತಾ ಉಂಟು. ಅವಡಕ್ಕೆ ನಂಗೆ ಎಲ್ಲ ರೀತಿಯ ಸಹಕಾರ ಹಾಕಿಂಟ ಖಂಡಿತಮಾಯಿತು ಬೆಳೆಯೋ ರಿಸಲ್ಟ್ ಅಡ್ಕೋ ನಂಗೆಲ್ಲ ಕೊಂಡದು ಸಾಧ್ಯ. ಎಲ್ಲ ಧರ್ಮದ ಆಲ್ಮಾರ್ಕಿ ಆಶ್ರಯ ಕೊಡ್ಕೋಕು ಸೇವೆ ಹಾಕಕ್ಕೂ ನಂಗೆಲ್ಲ ಕೊಂಡದು ಸಾಧ್ಯವು. ನಂಗೆ ಹಂಗಂತ ಇನ್ಸ್ಟಿಟ್ಯೂಷನ್ಗೆ ಸಪೋರ್ಟ್ ಹಾಕೊಂಡಿದ್ದೆ ಟ್ಯಾಂಕ್, അങ്ങനത്തെ ഇൻസ്റ്റിറ്റ്യൂഷൻ സഹകാരാക്കിണ്ടെങ്കിൽ അങ്ങനത്തെ സബ്ജക്റ്റ് ചിലപ്പോൾ ഹലക്കോട്ടയിൽ ഞങ്ങൾ ചില ആൾമാർ ഇപ്പമേ അവർ പ്ലാൻ ആക്കിയിട്ടുള്ളവർ പിരാന്തമാർദുള്ള പോലത്തെ അവർ മാനസിക രോഗി എന്ന പോലത്തെ അങ്ങൊരു ആശ്രമം ആക്കണം. ഒരുവേള അങ്ങനത്തെ പ്രോജക്റ്റ് ഇന്നിട്ടായെങ്കിൽ അത് ആ സംഘടന ഈ സംഘടന അത് ഇങ്ങ ഇതിരെ നോക്കി ചെന്ന് പായതില്ല. ഞങ്ങൾക്ക് ഞങ്ങളെ നീയത്ത് കറണ്ട് ഉണ്ടായെങ്കിൽ ഞങ്ങൾക്ക് പ്രതിഫല തണ്ട അല്ല ഇട്ടിക്കർ, സംഘടന അല്ല. ಸಂಘಟನೆ ಖಂಡಿತಮಾಯ್ತಲ್ಲ, ಇದು ಎಂದುಮಿಲ್ಲ. ഞങ്ങളെ സ്ഥാന മാന ഗൗരവം എന്തിന്നിട്ട് അത് അള്ളാഹുവിന്റെ ഇട്ടിക്കൽ, അത് കൊടുത്ത് ആരും എന്ത് ആക്കിയിട്ട് ഒരു ഫായതുമില്ല. ബട്ട് നല്ല ഉദ്ദേശത്തിക്ക് ഞങ്ങൾ ഈ രൂപത്തിൽ ഞങ്ങൾ സഹಕಾರ ആക്കിയിട്ടായെങ്കിൽ എല്ലാ ധർമ്മത്തെ ആൾമാർ നാളെ ഇക്ബാൽ ഉണ്ട്, നാളെ പലകോട്ട ഇക്ബാൽ, പിന്നെ ഫൈറോസ്, നാളെ സിദ്ദീഖ്, ഇങ്ങനത്തെ കുറെ ആൾമാർ ഇങ്ങനത്തെ ആൾമാർക്ക് ട്രീറ്റ്മെന്റ് ആക്കുறாங்க. സംഘ സേവ ആക്കിത്ത് കൊമ്പേറ്റ് ജോസഫ ഇല്ലാട്ടെ ഞങ്ങൾ ഏതെങ്കിലും ഹോസ്പിറ്റലിൽ ഇട്ടിട്ട് ഇങ്ങനത്തെ നിരന്തരമായി പണിയാക്കിയിട്ടുള്ള. അപ്പൊ ഇൻഷാ അല്ലാഹ് ഇനി മുന്നത്തെ നാൾക്കും കൂടെ ഇവിടെ എല്ലാ ರೂಪತ್ತು ಹಲಕೋಟೆ ಕೆಂಪು ಕೋಟೆ ಮಾತ್ರ ಅಲ್ಲ, ಆ ಕೆಂಪು ಲೈಟ್ ಇಟ್ಟು ಬಂದ ಬೋದ ಡಿಸಿ ಕೂಡ ಹಲಕೋಟೆಲ್ ಬರ್ನ ಇನ್ಶಾ ಅಲ್ಲಾ. എന്തുകൊണ്ടു ഞങ്ങൾ ഹലക്കോട്ടൽ ഡി സി ആവാൻ സാധ്യല്ല, വി എ എന്താ ഇല്ല, സബ് ഇൻസ്പെക്ടർ എന്താ ഇല്ല, ഓഫീസേഴ്സ് പോലീസ് ഓഫീസേഴ്സ്മാർ ഞങ്ങളെ കൊണ്ട് എന്താ ഇല്ല, ട്രാഫിക് പോലീസ് ഒരു പോലീസ് ഞങ്ങൾ നോക്കിയിട്ടായെങ്കിൽ ഏതായാലും സമുദായത്തെ ആൾമാർ ആ വെയിലും മലവും നോക്കണ്ട അങ്ങ് കൊടുക്കുന്ന ಸೇವೆ ಎಂದು ಸೇವೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಅದು ಅಲ್ಲಾಹು ನಂಗೆ ಅದ ಪ್ರತಿಫಲ ಖಂಡಿತಮಾಯಿತು ಅಂಕಿಟ್ಟು. ಅದಕ್ಕೊಂಡು അങ്ങനത്തെ ಯೂಸ್, അങ്ങനത്തെ ಟ್ಯಾಲೆಂಟ್, അങ്ങനത്തെ ಪ್ರತಿಭೆ ನಂಗೆ ಗುರುತಿಸಿ ತಂಕಿ ಬೆಂಬಲ ಕೊಡ್ತಿತ್ತು. ಆ ಸ್ಟೇಜ್ಗೆ ಎತ್ತು ಬಾಟಿ ನಿರಂತರമായ ಪ್ರಯತ್ನ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಉಡಲಪೊತ್ತ ಎಲ್ಲ ಸಂಸ್ಥೆ ಖುದ್ದಾയിട്ട് നിങ്ങളെല്ലാവരും ಪ್ರತಿ ഓരോരോ ആളും ഞങ്ങൾ മനസ്സാക്കിയിട്ട് എന്തും ആക്കുക സാധ്യവും ഇൻഷാ അല്ലാഹ്. ഞങ്ങൾ പ്രതി മനസ്സാക്കിയിട്ട് പ്രതി കൈ ജോഡിയസന്റെ ബലിഷ്ഠമായിട്ടുള്ള പോലത്തോ ഇവർ മോഡലായിട്ട് ഹലക്കോട്ടರೆ ನಂಗೆ ಖಂಡಿತಮಾಯಿತು ಕೂಡ ಇನ್ಶಾ ಅಲ್ಲಾಹ್ ಮುನ್ನೊಳ್ತ ನಾಲ್ಕು ನಂಗೆ ಆಗೋ ಸಾಧ್ಯವು. ಈ ಪ್ರದೇಶಕ್ಕೆ ಮಲಾರ್ರು, ಡೇರಳಕಟ್ಟೆರು, ಪಾವೂರ್ರು ಎವ್ರತೋಡ್ತ ಹಾಲ್ಮಾರು 5, 6, 7 ಪಾದಿಲ್ ಬಿಟ್ಟ ಬೋಲ್ತಂಗ ಬಂದಿಟ್ಟು SSLC ಹಾಕಿತ್ತು, PUC ಹಾಕಿತ್ತು, ಡಿಗ್ರಿ ಹಾಕಿತ್ತು. ಅಲ್ಹಮ್ದುಲಿಲ್ಲಾಹ್ ಇನ್ನು ನಲ್ಲ ವ್ಯವಸ್ಥೆ ನಲ್ಲೊರು ಸ್ಟೇಜ್ಗೆ ಎತ್ತನಕ್ಕೂ ಸಾಧ್ಯ ಇದೆ. ಹಂಗಂತವ್ರು ಪ್ರದೇಶ ಐತಿಕ್ಕಿರು ಇವರು ಪಲಕೊಟ್ಟೆ ಬಹುಶಃ ಮುಂಡೆತ್ತಿಯಲ್ಲಿ ಯಾರೈತನ್ರಿ ನಾನು ಬೇರ್ಕಿರೆ ನಾನು ಹೇಳ್ತಲ್ಲ ಮಾಫಿ ಕೇಟತ್ತೆ ಇನ್ಶಾ ಅಲ್ಲಾ. ಸ್ಪೆಷಲ್ ಆಯ್ತು ನಲ್ಲ ಅವರು ಆಖರತ್ತು ದುನಿಯಾ ಆಖರತ್ತು ನಿಂಗೆ ಸ್ಪೆಷಲ್ ಆಯ್ತು ದುವಾರ್ಕೊಂಡು ಚಲ್ರು ಅವರು ಪಲಕದೊಟ್ಟಿಗೆ ನಂದು ಪಲಕತ್ನಿ ಪಟ್ಟ ಆಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಕಬಡ್ಡಿ ಕ್ಷೇತ್ರದಲ್ಲಿ ಖ್ಯಾತಿ ಗಳಿಸಿದಂತಹ ಮೊಹಮ್ಮದ್ ಅಶ್ವಿದ್ ರವರಿಗೆ ಅಶ್ರಫ್ ಮಂಜೇಶ್ವರಿ ಅವರು ಸ್ಮರಣೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗಳಿಸಿದಂತಹ ಮೊಹಮ್ಮದ್ ಅಶ್ವಿದ್ ರವರಿಗೆ ಅಶ್ರಫ್ ಮಂಜೇಶ್ವರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಲೆಯ ಮೂಲಕ ಅಶ್ವಿದ್ ರವರನ್ನ ಪ್ರೋತ್ಸಾಹಿಸುವುದು. ಅಭಿನಂದನೆಗಳು ಸ್ಮರಣಿಕೆಯನ್ನು ನೀಡಿದಂತಹ ಅಶ್ರಫ್ ಮಂಜೇಶ್ ಅವರಿಗೆ ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಿದಂತಹ ಮೊಹಮ್ಮದ್ ಅಶ್ವಿದ್ ಅವರಿಗೆ. ಮುಂದಕ್ಕೆ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಹಲೆಕೋಟೆಯ ಇಬ್ಬರು ಕ್ರೀಡಾಪಟು ಸಫಾಫ್ ಬಿನ್ ಇಬ್ರಾಹಿಂ ಎಂ, ಅದೇ ರೀತಿ ಸರ್ಫರಾಜ್ ಅಲಿ.
ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಉಳ್ಳಾಳ ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ ಹೆಮ್ಮೆಯ ಆಟಗಾರ ಸಫಾಫ್ ಬಿನ್ ಇಬ್ರಾಹಿಂ ಎಂ ಇವರಿಗೆ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಲಾದ ಸನ್ಮಾನ ಪತ್ರ. ಮಾನ್ಯರೇ, ದಿನಾಂಕ 12/3/2000 ಹಳೆಕೋಟೆಯ ಇಬ್ರಾಹಿಂ ಎಂ ಹಾಗೂ ಸಫಿಯಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಸಫಾಫ್ ಅಲ್ಲಾಹನ ಅನುಗ್ರಹದಿಂದ ತನ್ನ ಎಳೆ ವಯಸ್ಸಿನಲ್ಲಿ ಹಲವು ತಂಡಗಳಲ್ಲಿ ಆಡಿ ಅಭ್ಯಸಿಸಿ ಇಂದು ಉತ್ತಮ ಕಬಡ್ಡಿ ಆಟಗಾರನಾಗಿ ಮಿಂಚುತ್ತಿರುವುದು ಹೆಮ್ಮೆಯ ವಿಚಾರ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೆರ್ಮನೂರಿನ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆ ಹಾಗೂ ಪದವಿ ಶಿಕ್ಷಣವನ್ನ ಮಂಗಳೂರು ಮಿಲಾಗ್ರಿಸ್ ಕಾಲೇಜು, ಇದೀಗ ಪದವಿ ಶಿಕ್ಷಣವನ್ನ ಮಂಗಳೂರಿನ ಏನೆಪೋಯ ಪದವಿ ಕಾಲೇಜಿನಲ್ಲಿ ಪಡೆಯುತ್ತಿದ್ದಾರೆ. 2017ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಪ್ರೀಮಿಯರ್ ಲೀಗ್ ಜೂನಿಯರ್ ವಿಭಾಗದ ಪ್ರೊ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ತನ್ನ ತಂಡವನ್ನು ಪ್ರತಿನಿಧಿಸಿ 3ನೇ ಸ್ಥಾನ ಪಡೆದಿದ್ದಾರೆ. 2019ರ ಜನವರಿ ತಿಂಗಳಲ್ಲಿ ಭಟ್ಕಳದಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇವರು ಈವರೆಗೆ ಕರ್ನಾಟಕದ ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು, ಬೆಳಗಾವಿ ಹಾಗೂ ಕೇರಳದ ಕಾಸರಗೋಡು ಮತ್ತು ಕಾಂಜಂಗಾಡ್ನಲ್ಲಿ ಹಲವು ತಂಡಗಳನ್ನು ಪ್ರತಿನಿಧಿಸಿ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿದ್ದನ್ನು ಶ್ಲಾಘಿಸಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಇವರು ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿ ಯಶಸ್ಸಿನತ್ತ ಮುನ್ನುಗ್ಗಲಿ ಹಾಗೂ ಇವರು ಕರ್ನಾಟಕ ರಾಜ್ಯ ಮಟ್ಟದ ತಂಡಕ್ಕೆ ಆಯ್ಕೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಇವರನ್ನ ಸನ್ಮಾನಿಸಿ ಪುರಸ್ಕರಿಸುತ್ತಿದ್ದೇವೆ. ಹಾಗೆ ಇನ್ನೊಬ್ಬ ಕ್ರೀಡಾಪಟು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಉಳ್ಳಾಳ ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ ಹೆಮ್ಮೆಯ ಆಟಗಾರ ಮೊಹಮ್ಮದ್ ಸರ್ಫಾಜ್ ಅಲಿ ಇವರಿಗೆ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಲಾದ ಸನ್ಮಾನ ಪತ್ರ. ಮಾನ್ಯರೇ, ದಿನಾಂಕ 7/7/2000 ಹಳೆಕೋಟೆಯ ಮಮ್ತಾಜ್ ರವರ ಸುಪುತ್ರನಾಗಿ ಜನಿಸಿದ ಮೊಹಮ್ಮದ್ ಸರ್ಫಾಜ್ ಅಲಿ ಅಲ್ಲಾಹನ ಅನುಗ್ರಹದಿಂದ ತನ್ನ ಎಳೆ ವಯಸ್ಸಿನಲ್ಲಿ ಹಲವು ತಂಡಗಳಲ್ಲಿ ಆಡಿ ಅಭ್ಯಸಿಸಿ ಇಂದು ಕಬಡ್ಡಿ ಆಟಗಾರರಾಗಿ ಮಿಂಚುತ್ತಿರುವುದು ಹೆಮ್ಮೆಯ ವಿಚಾರವೇ ಸರಿ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೆರ್ಮನೂರಿನ ಸಂತ ಸೆಬಾಸ್ಟಿಯನ್ ಶಾಲೆ, ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರಿನ ವಿಕಾಸ್ ಕಾಲೇಜಿನಲ್ಲಿ ಪಡೆಯುತ್ತಿದ್ದಾರೆ. 2016-17ನೇ ಸಾಲಿನಲ್ಲಿ ಹಾವೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಖೇಲೋ ಕಬಡ್ಡಿ ಇಂಡಿಯಾ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. 2017ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಪ್ರೀಮಿಯರ್ ಲೀಗ್ ಜೂನಿಯರ್ ವಿಭಾಗದ ಪ್ರೊ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ತನ್ನ ತಂಡವನ್ನು ಪ್ರತಿನಿಧಿಸಿ 3ನೇ ಸ್ಥಾನ ಪಡೆದಿದ್ದಾರೆ. 2017-18ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ದಸರಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುತ್ತಾರೆ. ಈವರೆಗೆ ಇವರು ಕರ್ನಾಟಕದ ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು, ಹಾವೇರಿ, ಬಾಗಲಕೋಟೆ, ಬೆಳಗಾವಿ, ಬಾದಾಮಿ ಹಾಗೂ ಕೇರಳದ ಕಾಸರಗೋಡು ಮತ್ತು ಕಾಂಜಂಗಾಡ್ನಲ್ಲಿ ಹಲವು ತಂಡಗಳನ್ನು ಪ್ರತಿನಿಧಿಸಿ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿದ್ದನ್ನು ಶ್ಲಾಘಿಸಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಇವರು ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿ ಯಶಸ್ಸಿನತ್ತ ಮುನ್ನುಗ್ಗಲಿ ಹಾಗೂ ಇವರು ಕರ್ನಾಟಕ ರಾಜ್ಯ ಮಟ್ಟದ ತಂಡಕ್ಕೆ ಆಯ್ಕೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಇವರನ್ನು ಸನ್ಮಾನಿಸಿ ಪುರಸ್ಕರಿಸುತ್ತಿದ್ದೇವೆ. ಹಾಗೂ ಸ್ಮರಣಿಕೆಯನ್ನು ನೀಡುವ ಮೂಲಕ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಳೆಯ ಮೂಲಕ ಪ್ರೋತ್ಸಾಹಿಸುವುದು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಹಾಗೆ ಸರ್ಫರಾಜ್ ಅಲಿ ಇವರಿಗೆ ಜನಾಬ್ UN ಇಬ್ರಾಹಿಂ ಹಾಗೂ ಜಕೀರ್ ಉಳ್ಳಾಲ್ ಇವರು ಸೇರಿ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ವೇದಿಕೆಯಲ್ಲಿರುವವರು ಸ್ಮರಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಸನ್ಮಾನಿತರನ್ನ ಗೌರವಿಸಬೇಕು. ಎಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸುವುದು.
ಸನ್ಮಾನ ಮಾಡಿದಂತಹ ಅತಿಥಿ ಗಣ್ಯರಿಗೆ ಅಭಿನಂದನೆಗಳು. ಹಾಗೆ ಸನ್ಮಾನ ಸ್ವೀಕರಿಸಿದ ಸಫಾಫ್ ಹಾಗೂ ಸರ್ಫರಾಜ್ ಅಲಿ ಇವರಿಗೆ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಧನ್ಯವಾದಗಳು. ಮುಂದಿನ ಸನ್ಮಾನ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ನಮ್ಮ ಊರಿನ ಹೆಮ್ಮೆಯ ಸಮಾಜ ಸೇವಕ ಅಬ್ದುಲ್ ರೌಫ್ ಹಲಕೋಟೆ, ಹಾಗೆಯೇ ಅಲೇಕಲ ವಾರ್ಡಿನ ಕೌನ್ಸಿಲರ್ ಆದಂತಹ ಅಸ್ಗರ್ ಅಲಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಹಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಸಮಾಜ ಸೇವಕ ಅಬ್ದುಲ್ ರೌಫ್ ಹಲಕೋಟೆ ಇವರಿಗೆ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಲಾದ ಸನ್ಮಾನ ಪತ್ರ. ಮಾನ್ಯರೇ, ದಿನಾಂಕ 22/7/1979 ಹಲಕೋಟೆಯ ಹಾಜಿ UK ಬಾವ ಮತ್ತು ಶರೀಫಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಅಬ್ದುಲ್ ರೌಫ್ ಹಲಕೋಟೆ ಅಲ್ಲಾಹನ ಅನುಗ್ರಹದಿಂದ ಬಾಲ್ಯದಲ್ಲಿಯೇ ಎಲ್ಲರೊಂದಿಗೆ ಕೂಡಿ ಬೆರೆಯುವ ಸಹೃದಯಿ ಹಾಗೂ ನಿಸ್ವಾರ್ಥ ಮನೋಭಾವವನ್ನು ಹೊಂದಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಹಲಕೋಟೆಯ ಸೈಯದ್ ಮದನಿ ಉರ್ದು ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಅಲೇಕಲದ ಮದನಿ ಪ್ರೌಢಶಾಲೆಯಲ್ಲಿ ಮುಗಿಸಿರುವರು. ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಅಭೂತಪೂರ್ವ ಜನಪರ ಸೇವೆಯನ್ನು ಸಲ್ಲಿಸುತ್ತಾ ಎಲ್ಲ ವರ್ಗದ ಜನರ ಪ್ರೀತಿಗೆ ಪಾತ್ರರಾಗಿ ಅಗಣಿತ ರಕ್ತದಾನ ಮಾಡಿದ, ರಕ್ತದ ಅವಶ್ಯಕತೆ ಇರುವ ರೋಗಿಗೆ ರಕ್ತ ಪೂರೈಕೆ ಮಾಡುವಲ್ಲಿ ಯಶಸ್ವಿಯಾಗಿ ಎಲ್ಲರ ಹೃನ್ಮನದಲ್ಲಿ ಆಪತ್ ಬಾಂಧವ ಎಂದೆನಿಸಿಕೊಂಡ ಸಾಮಾಜಿಕ ಕಳಕಳಿ ಇರುವ ನಿಸ್ವಾರ್ಥವಾಗಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಹಾಗೂ ಹಲವು ಬಾರಿ ಸನ್ಮಾನ ಸ್ವೀಕರಿಸಿದ ಇವರನ್ನು ಶ್ಲಾಘಿಸಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆಯೂ ನಿಮ್ಮ ಸೇವೆ ಪ್ರತಿಯೊಬ್ಬರಿಗೂ ಸಲ್ಲುವಂತಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಇವರನ್ನ ಸನ್ಮಾನಿಸಿ ಪುರಸ್ಕರಿಸುತ್ತಿದ್ದೇವೆ. ಹಾಗೆ ಇನ್ನೊಬ್ಬ ಅಸ್ಗರ್ ಅಲಿ ಹಲೇಕಲ, ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಲಕೋಟೆ, ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಸಮಾಜ ಸೇವಕ ಅಸ್ಗರ್ ಅಲಿ ಹಲೇಕಲ ಇವರಿಗೆ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಲಾದ ಸನ್ಮಾನ ಪತ್ರ. ಮಾನ್ಯರೇ, ದಿನಾಂಕ 11/11/1982 ಹಲೇಕಲದ UK ಅಹಮದ್ ಬಾವ ಮತ್ತು ಆಯಿಷಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಅಸ್ಗರ್ ಅಲಿ ಹಲೇಕಲ ಅಲ್ಲಾಹನ ಅನುಗ್ರಹದಿಂದ ಬಾಲ್ಯದಲ್ಲಿಯೇ ಎಲ್ಲರೊಂದಿಗೆ ಕೂಡಿ ಬೆರೆಯುವ ಸಹೃದಯಿ ಹಾಗೂ ನಿಸ್ವಾರ್ಥ ಮನೋಭಾವವನ್ನು ಹೊಂದಿರುತ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಅಲೇಕಲದ ಮದನಿ ಪ್ರೌಢಶಾಲೆಯಲ್ಲಿ ಮುಗಿಸಿರುವರು. 2017ರಲ್ಲಿ ಮಂಗಳೂರಿನ ಬಂದರಿನ ಗುಜಿರಿ ಅಂಗಡಿಗೆ ಬೆಂಕಿ ಅವಘಡ ಸಂಭವಿಸಿದ್ದು, ಅದನ್ನು ನಂದಿಸಲು ಅಗ್ನಿಶಾಮಕ ದಳದವರೊಂದಿಗೆ ಧೃತಿಗೆಡದೆ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಎಲ್ಲರ ಗಮನ ಸೆಳೆದಿರುವುದು ಶ್ಲಾಘನೀಯ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಮಾತ್ರವಲ್ಲ, ಎಲ್ಲ ವಿಧದ ವಿದ್ಯಾರ್ಥಿ ವೇತನವನ್ನ ಫಲಾನುಭವಿಗಳಿಗೆ ಸ್ಪಂದಿಸಿ ಈ ಬಗ್ಗೆ ಸಹಕಾರ ನೀಡಿರುತ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಇವರು ಅಭೂತಪೂರ್ವ ಜನರ ಸೇವೆಯನ್ನು ಸಲ್ಲಿಸುತ್ತಾ ಎಲ್ಲ ವರ್ಗದ ಜನರ ಪ್ರೀತಿಗೆ ಪಾತ್ರರಾಗಿ ಲೆಕ್ಕವಿಲ್ಲದಷ್ಟು ರಕ್ತದಾನ ಮಾಡಿದ, ರಕ್ತದ ಅವಶ್ಯಕತೆ ಇರುವ ರೋಗಿಗೆ ರಕ್ತ ಪೂರೈಕೆ ಮಾಡುವಲ್ಲಿ ಯಶಸ್ವಿಯಾಗಿ ಎಲ್ಲರ ಹೃನ್ಮನದಲ್ಲಿ ಆಪತ್ ಬಾಂಧವ ಎಂದೆನಿಸಿಕೊಂಡ ಸಾಮಾಜಿಕ ಕಳಕಳಿ ಇರುವ ಇವರು ನಿಸ್ವಾರ್ಥವಾಗಿ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿರುವುದು ಹಾಗೂ ಹಲವಾರು ಬಾರಿ ಸನ್ಮಾನ ಸ್ವೀಕರಿಸಿದ ಇವರನ್ನು ಶ್ಲಾಘಿಸಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆಯೂ ನಿಮ್ಮ ಸೇವೆ ಪ್ರತಿಯೊಬ್ಬರಿಗೂ ಸಲ್ಲುವಂತಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ನಿಮ್ಮನ್ನು ಸನ್ಮಾನಿಸಿ ಪುರಸ್ಕರಿಸುತ್ತಿದ್ದೇವೆ. ಅವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನ ಹಾಗೂ ಫಲವನ್ನ ನೀಡಿ ಸ್ಮರಣಿಕೆಯನ್ನು UB ಮೊಹಮ್ಮದರು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಅಸ್ಗರ್ ಅಲಿ ಅವರಿಗೆ KMK ಮಂಜನಾಡಿ ಅವರು ಶಾಲನ್ನು ಹೊದಿಸಿ, ಫಾರೂಕ್ HM ಇವರು ಸ್ಮರಣಿಕೆಯನ್ನು ನೀಡಿ ಹಾಗೂ ಅಲ್ತಾಫ್ ರವರು ಫಲವನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
الله أكبر الله أكبر الله أكبر لا إله إلا الله الله أكبر الله أكبر ولله الحمد ವಂದನೆಗಳು. ಚಾರಿಟೇಬಲ್ ಟ್ರಸ್ಟ್ ಕಳೆದ 2 ವರ್ಷಗಳಲ್ಲಿ ಶೈಕ್ಷಣಿಕವಾಗಿ, ಕ್ರೀಡಾ ರಂಗದಲ್ಲಿ ಹಾಗೂ ಸಾಮಾಜಿಕ ರಂಗದಲ್ಲಿ ತನ್ನ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳೊಂದಿಗೆ ಈ ಪರಿಸರದಲ್ಲಿ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದುವರಿಯುತ್ತಿದೆ. ಬಹುಶಃ ಈಗಾಗಲೇ ಇದರ ಮೊದಲು ಮಾತನಾಡಿದಂಥ ಈ ಪರಿಸರದ ಪರಿಚಯವಿರುವವರು ತಿಳಿಸಿದಂತೆ ಬಹುಶಃ ಇಲ್ಲಿರುವಷ್ಟು ಸಂಘಟನೆಗಳು, ಆ ಎಲ್ಲ ಸಂಘಟನೆಗಳು ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವರ್ಷದಿಂದ ವರ್ಷಕ್ಕೆ ಜನೋಪಯೋಗಿ ಕಾರ್ಯಕ್ರಮಗಳೊಂದಿಗೆ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ಆದರೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಶೈಕ್ಷಣಿಕವಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಈ ಪರಿಸರದಲ್ಲಿ ಜನಾನುರಾಗಿಯಾಗಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಸಂಘಟನೆಗಳು ಹುಟ್ಟಿಕೊಳ್ಳುತ್ತದೆ. ಆ ಹುಟ್ಟಿಕೊಂಡಂತಹ ಸಂಘಟನೆಗಳು ಬಹುಶಃ ಕೇವಲ ಆಚರಣೆಗಳಲ್ಲಿಯೇ ತನ್ನ ಸಮಾಪ್ತಿಯನ್ನು ಕಾಣುತ್ತಿದೆ. ಆದರೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ನಾವು ಕಂಡುಕೊಂಡಂತೆ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದ ನಂತರ ಸಮಾಜ ಸೇವೆಯನ್ನು ಬಹುಶಃ ಅವರು ಪ್ರಾರಂಭಿಸಿದಲ್ಲ, ಸಮಾಜ ಸೇವೆ ಮಾಡುತ್ತಾ ಅದಕ್ಕೆ ಒಂದು ನೆಲೆ ಬೇಕು ಎಂಬಂತ ದೃಷ್ಟಿಯಲ್ಲಿ ಅವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಈ ಪರಿಸರದಲ್ಲಿ ಇರುವಂತಹ ಒಂದು ಶಾಲೆ, ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕು ಎಂಬಂತ ಯೋಚನೆ ಅವರಲ್ಲಿದೆ. ಆ ಯೋಚನೆಗೆ ಬಹುಶಃ ನೀರೆರೆಯಲು ಎಂದು ವೇದಿಕೆಯಲ್ಲಿರುವಂತ ಎಲ್ಲರೂ ಉತ್ತಮವಾದಂತ ಪೋಷಕರಾಗಬೇಕು ಎಂಬಂತ ದೃಷ್ಟಿಯಿಂದ ನಿಮ್ಮನ್ನು ಸಾಕ್ಷಿಗಳಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಸಂಘಟನೆಗಳು ಬಹಳಷ್ಟು ಇವತ್ತು ಒಂದು ದಿವಸದಲ್ಲಿ ಹುಟ್ಟಿಕೊಳ್ತದೆ. ವಿಜ್ಞಾನದಲ್ಲಿ ಹೇಳಿದ ಹಾಗೆ ಒಂದು ದಿವಸದಲ್ಲಿ ಕೋಟ್ಯಾನು ಕೋಟಿ ಜೀವಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಹುಟ್ಟಿಕೊಳ್ಳುತ್ತೆ. ಆ ಜೀವಿಗಳಲ್ಲಿ ಪರಿಸರಕ್ಕೆ ಹೊಂದಿಕೊಂಡು ಬಾಳಲಿಕ್ಕೆ ಯಾವ ಪ್ರಾಣಿ ಅಥವಾ ಯಾವ ಜೀವಿಗೆ ಸಾಧ್ಯವಾಗಿದೆಯೋ ಆ ಜೀವಿಯು ಬೆಳವಣಿಗೆಯನ್ನು ಕಾಣುತ್ತದೆ. ಅದೇ ರೀತಿಯಲ್ಲಿ ಇವತ್ತು ಸಂಘಟನೆ ಸಮುದಾಯದ ಅಲ್ಲಿರುವಂತಹ ವಿರೋಧಗಳನ್ನ ಬಹಳಷ್ಟು ಆತ್ಮೀಯತೆಯಿಂದ ಎದುರಿಸಿಕೊಂಡು, ವಿರೋಧಿಸಿಕೊಂಡಲ್ಲ, ಆತ್ಮೀಯತೆಯಿಂದ ಎದುರಿಸಿಕೊಂಡು ಮುನ್ನಡೆಯಲಿಕ್ಕೆ ಸಾಧ್ಯತೆ ಇದೆ. ಆ ಸಂಘಟನೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಬಹುಶಃ ಅದು ನಮ್ಮಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಕೆಲವು ಸಂಘಟನೆಗಳನ್ನು ಹೆಸರಿಸಬಹುದು. TRF ಇರಬಹುದು, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಇರಬಹುದು, ಅಥವಾ ಜಮಿಯತುಲ್ ಫಲಾ ಸಂಸ್ಥೆಗಳು ಇರಬಹುದು. ಈ ಎಲ್ಲ ಸಂಸ್ಥೆಗಳು 25 ವರ್ಷಗಳನ್ನು ಆಚರಿಸಿದೆ. ಈಗ 30ನೇ ವರ್ಷಗಳನ್ನು ಆಚರಿಸಲಿಕ್ಕೆ ಮುಂದೆ ಹೋಗ್ತಾ ಇದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ನಮ್ಮ ಒಳ ಸಂಘಟನೆಗಳು ಅಲ್ಲಿ ಬರಲಿಲ್ಲ. ಅವರು ಕಾಣುತ್ತಾ ಇರುವಂತಹ ಸಂಘಟನೆ ಏನು ಅಂತ ಹೇಳಿದ್ರೆ ಒಂದು ಮುಸ್ಲಿಂ ಸಂಘಟನೆ ಅಂತೇಳಿ ಮಾತ್ರ. ಅಲ್ಲಿ ಎಲ್ಲಾ ವಿಭಾಗದವರು ಆ ಸಂಘಟನೆ ಒಳಗೆ ಹೋದಾಗ ಮುಸಲ್ಮಾನರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಹೊರಗೆ ಬಂದಾಗ ಅವರ ಬೇರೆ ಬೇರೆ ಲೇಬಲ್ಗಳನ್ನು ತೋರಿಸಿದರು. ಸಂಘಟನೆಯ ಒಳಗೆ ನಮ್ಮ ಸಮುದಾಯಕ್ಕೆ ಯಾವುದೆಲ್ಲ ಕಾರ್ಯಕ್ರಮಗಳು ಬೇಕೋ ಆ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ಳುವ ಕಾರಣ ಇವತ್ತು ಅದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಕಾರಣವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಟ್ಕೊಳ್ತಾ ಇದ್ದೇನೆ. ನಾನು ಆ ಸಂಘಟನೆಯವರಲ್ಲಿ ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ನಮಗೆ ಆರ್ಥಿಕತೆ ಮುಖ್ಯ ಅಲ್ಲ, ನಮ್ಮಲ್ಲಿರುವಂತಹ ವಿಶಾಲವಾದಂತಹ ಮನಸ್ಸು, ಆ ಮನಸ್ಸು ನಮ್ಮಲ್ಲಿ ವಿಶಾಲವಾಗಿ ಇದ್ಕೊಂಡು ಎಲ್ಲರೊಟ್ಟಿಗೆಯೂ ಆರೋಗ್ಯಯುತವಾದಂತಹ ಮನಸ್ಸಿನಿಂದ. ಯಾಕಂದ್ರೆ ಈಗಾಗಲೇ UB ಅವರು ಹೇಳಿದ ಹಾಗೆ ನಮ್ಮಲ್ಲಿರುವಂತ ಆ ಮಾನಸಿಕವಾದಂತ ವ್ಯವಸ್ಥೆಯನ್ನು ಬದಿಗಿಟ್ಕೊಂಡು ನಮ್ಮ ಮನಸ್ಸಿಗೆ ಆರೋಗ್ಯ ಬೇಕು. ಎಲ್ಲ ರೋಗಗಳಿಗೂ ಮದ್ದು ಇದೆ, ಆದರೆ ಆ ಮಾನಸಿಕವಾದಂತಹ ನಮ್ಮ ರೋಗಗಳಿದೆಯಲ್ಲ ಅದಕ್ಕೆ ಬಹುಶಃ ಮದ್ದು ಇದ್ರೂ ಅದನ್ನು ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂದರೆ ಗುಣಪಡಿಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಆದರೆ ನಮ್ಮ ಎಲ್ಲರ ಮನಸ್ಸು ಆರೋಗ್ಯಯುತವಾದಾಗ ಇಂತಹ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಆಗಲಿ ಅಥವಾ
ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಆಗಲಿ, ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಆಗಲಿ, ಹಾಗೂ ಹಳೆಕೋಟೆಯಲ್ಲಿ ಬೆಳೆಯುವಂಥ ಎಲ್ಲ ಸಂಘ ಸಂಸ್ಥೆಗಳಾಗಲಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅದು ಪ್ರಾರಂಭವಾಗಿದೆ. ಆದರೆ ಅದರ ಬೆಳವಣಿಗೆಯಲ್ಲಿ, ಅದರ ಪೋಷಣೆ ಮಾಡುವಂಥ ಸಮಯದಲ್ಲಿ ಅವರಿಗಾದಂಥ ಜಿಗುಪ್ಸೆಯಿಂದಾಗಿ ಅವರು ಹಿಂದೆ ಬಂದಿರಬಹುದು ಅಂತಲೇ ನಾನು ಹೇಳಿಕೊಳ್ಳುತ್ತಾ, ಇವತ್ತು ಹಳೆಕೋಟೆ ಶಾಲೆ ಬಗ್ಗೆ ನೀವು ಪಡ್ಕೊಂಡಿರುವಂಥ, ನೀವು ಇಟ್ಟುಕೊಂಡಿರುವಂಥ ಕಾಳಜಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು BM ಇದಿನವರವರ ಮೊಮ್ಮಗ ಶಬೀರ್ ಅವರು ಉತ್ತಮವಾದಂಥ ಮಾತನಾಡಿದ್ದಾರೆ. ಅವರ ಜೀವಿತ ಕಾಲದಲ್ಲಿಯೂ ಅವರು ಉತ್ತಮ ಭಾಷಣಗಾರರಾಗಿದ್ದ. ಒಮ್ಮೆ ಉಳ್ಳಾಳ ತೊಕ್ಕೋಟಿನ ಅಂಬೇಡ್ಕರ್ ಮೈದಾನದಲ್ಲಿ ಉತ್ತಮ ಭಾಷಣ ಅವರ ಇರುವಿಕೆಯಲ್ಲಿ ಮಾಡಿಕೊಂಡು ಜನಮೆಚ್ಚುಗೆಯನ್ನು ಪಡೆದಿದ್ದ. ಅವ ಹೇಳಿದ ಏನಂತ ಹೇಳಿದ್ರೆ, ಇಲ್ಲಿಂದ ದೆಹಲಿಯ ಕೆಂಪುಕೋಟೆಗೆ ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿಂದ ಆಗಬೇಕು ಅಂತ. ಅದರ ಬದಲಿಗೆ ನಾನು ಹೇಳ್ತಾ ಇದ್ದೇನೆ, BM ಇದಿನಬನವರು MLA ಆಗಿದ್ದಂಥ ಸಮಯದಲ್ಲಿ ಹಳೆಕೋಟೆ ಶಾಲೆಯ ಕಾರ್ಯಕ್ರಮಕ್ಕೆ ಬಂದು ಅವರು ಒಂದು ಮಾತನ್ನು ಹೇಳಿದ್ದಾರೆ. ಪ್ರತಿ ಸಲ ನಾನು ಅದನ್ನು ನೆನಪಿಸ್ತಾ ಇದ್ದೇನೆ. ಹಳೆಕೋಟೆ ಇನ್ನು ಹಳೆಕೋಟೆಯಾಗಿ ಇರುವುದಿಲ್ಲ, ಹಳೆಕೋಟೆ ಖಂಡಿತವಾಗಿಯೂ ಇಂದಿನಿಂದ ಅದು ಹೊಸಕೋಟೆಯಾಗಿ ಮುಂದುವರಿಯುತ್ತೆ ಅಂತ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಹಳೆಕೋಟೆ ಎಂಬಂತಹ ವ್ಯವಸ್ಥೆಯು ಹೊಸಕೋಟೆಯಾಗಿ ಬಹುಶಃ ಒಂದು ಚಿಕ್ಕದಾದಂಥ ಈ ಪ್ರದೇಶದಲ್ಲಿ, ಇದು ವಿಶಾಲವಾದಂಥ ಜಾಗ ಏನಲ್ಲ, ಕೆಲವು ಸೀಮಿತವಾದಂಥ ಜನ ಇರುವಂತಹ ಈ ಜಾಗದಲ್ಲಿ ಹಳೆಕೋಟೆಯಲ್ಲಿ ಇಂಥ ನಿಮ್ಮೆಲ್ಲರ ಸಹಕಾರದ ಫಲವಾಗಿ ಒಂದು ಉತ್ತಮವಾದಂತಹ ಒಂದು ಶಾಲೆ, ಒಂದು ಮದ್ರಸಾ, ಒಂದು ಮಸೀದಿ, ಇದು ಎಲ್ಲ ಈ ಊರಿನವರ ಸಹೃದಯದ ಸಹಕಾರದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಕೇವಲ ಒಂದು ಸೆನ್ಸ್ ಜಾಗದಲ್ಲಿ ಒಂದು ಶಾಲೆ, ಒಂದು ಮದ್ರಸಾ, ಒಂದು ಮಸೀದಿ ಇಂತ ಈ ಪ್ರದೇಶದಲ್ಲಿ ಉಳ್ಳಾಳ ಕೇಂದ್ರ ಜುಮಾ ಮಸೀದಿ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನವರ ಮಾರ್ಗದರ್ಶನಕ್ಕೆ ಈ ಊರಿನವರ ಸಹಕಾರ ಬಹುಶಃ ಇವತ್ತು ಅದೊಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಆರ್ಥಿಕತೆಯ ಬಗ್ಗೆ. ಹಳೆಕೋಟೆ ಶಾಲೆ ಕಟ್ಟುವಂತ ಸಮಯದಲ್ಲಿ ಯಾರಲ್ಲಿಯೂ ಹಣ ಇರಲಿಲ್ಲ. ನಮ್ಮಲ್ಲಿದ್ದಂಥ ಬಂಡವಾಳ ಎಷ್ಟು ಅಂತ ಹೇಳಿದ್ರೆ, ಒಂದು ಲೋಡ್ ಕಪ್ಪು ಕಲ್ಲು ಮಾತ್ರ. ಒಂದು ಲೋಡ್ ಕಪ್ಪು ಕಲ್ಲನ್ನು ಇಟ್ಕೊಂಡು ಹಳೆಕೋಟೆ ಶಾಲೆಯನ್ನು ಕಟ್ಟಲಿಕ್ಕೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಮಾರ್ಗದರ್ಶನದಲ್ಲಿ ಈ ಊರಿನ ಆ ಕಮಿಟಿ ಸದಸ್ಯರೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಪ್ರವರ್ತರಾಗಿದ್ದಾರೆ. ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಬಹುಶಃ 2 ಅಂತಸ್ತಿನ ಉತ್ತಮವಾದಂತಹ ಒಂದು ವಿದ್ಯಾಸಂಸ್ಥೆ ತಲೆ ಎತ್ತಲಿಕ್ಕೆ ಕಾರಣ ಆಗಿದೆ. ಇದು ನಿಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳುತ್ತಾ, ಯಾವತ್ತು ಆಂಗ್ಲ ಮಾಧ್ಯಮ ಶಾಲೆಗಳಿರ್ಬೋದು, ಇನ್ನಿತರ ಶಾಲೆಗಳಿರ್ಬೋದು, ಆದರೆ ಕನ್ನಡ ಮಾಧ್ಯಮದಲ್ಲಿ ಉರ್ದು ಕಲಿಸುವಂತಹ ಒಂದು ಶಾಲೆಗೆ ನಿಮ್ಮ ಸಹೃದಯದ ಸಹಕಾರ ಯಾವತ್ತೂ ಇರಲಿ. ನಾವೆಲ್ಲ ಸರ್ಕಾರಿ ಕೆಲಸದವರು, ನಮಗೊಂದು ಲಿಮಿಟೇಷನ್ ಇದೆ, ಆ ಲಿಮಿಟೇಷನ್ ವರೆಗೆ ಮಾತ್ರ ನಾವು ಉಳಿಯುತ್ತೇವೆ. ಆದರೆ ಶಾಲೆ ಅದು ಶಾಶ್ವತವಾಗಿ ನಿಮಗೆ, ನಿಮ್ಮ ಮಕ್ಕಳಿಗೆ, ಮಕ್ಕಳ ಕಾಲದವರೆಗೆ ಅದು ಉಳಿಯಬೇಕು. ಆ ಉಳಿಬೇಕಿದ್ದರೆ ನಿಮ್ಮ ಸಹಕಾರ ಅತಿ ಅಗತ್ಯ ಅಂತ ಹೇಳೋದರೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅನ್ನ ನಾನು ಇನ್ನೊಮ್ಮೆ ಅಭಿನಂದಿಸ್ತೇನೆ. ಇವತ್ತೊಂದು ರಾಷ್ಟ್ರೀಯ ಹಬ್ಬದ ದಿವಸ, ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿವಸ. ಈ 2 ದಿವಸಗಳನ್ನ ಇವತ್ತು ಒಟ್ಟಿಗೆ ಆಚರಿಸುವುದರೊಂದಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ 2ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ ಇದೊಂದು ರಾಷ್ಟ್ರೀಯ ಹಬ್ಬಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ಅಂತಲೇ ಹೇಳಿಕೊಳ್ಳುವುದರೊಂದಿಗೆ ನನ್ನ ಎಲ್ಲ ಹಳೆಕೋಟೆಯ ಸಂಘ ಸಂಸ್ಥೆಯರೊಟ್ಟಿಗೆ ಒಂದು ವಿಚಾರವನ್ನು, ಇವತ್ತಿನ ದಿವಸ ಸ್ವಚ್ಛತೆ ದಿವಸ, ಮಹಾತ್ಮ ಗಾಂಧೀಜಿಯವರ ಜನ್ಮ ದಿವಸದ ದಿವಸ ಸ್ವಚ್ಛತೆ ದಿವಸ. ಹಳೆಕೋಟೆಯಲ್ಲಿ ಒಂದು ಹಳೆಕೋಟೆ ಸ್ವಚ್ಛತಾ ಗ್ರಾಮ ಸಮಿತಿಯು ಈಗಾಗಲೇ ವಾರ್ಡ್ ಸಮಿತಿಯು ಪ್ರಾರಂಭವಾಗಿದೆ. ಇದರಲ್ಲಿ ಮೊನ್ನೆ ಎಲ್ಲ ಸಂಘಟನೆಗಳನ್ನು ಆಹ್ವಾನಿಸಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿಯ ಮೂಲಕ ನಮ್ಮ ಹಳೆಕೋಟೆಯನ್ನ ಶುದ್ಧಗೊಳಿಸುವಂತ, ಶಾರೀರಿಕವಾಗಿ, ಮಾನಸಿಕವಾಗಿ, ಪರಿಸರದಿಂದ ಶುದ್ಧಗೊಳಿಸುವಂತ ಕಾರ್ಯ ಮುಂದಿನ ದಿವಸಗಳಲ್ಲಿ ನಿಮ್ಮಿಂದ ಆಗಬೇಕು ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೈಯದ್ ಮದನಿ ವಿದ್ಯಾಸಂಸ್ಥೆಗೆ 20,000 ರೂಪಾಯಿಯ ಧನ ಸಹಾಯದ ಚೆಕ್ ಅನ್ನು ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥೆಯ ಕಾರ್ಯದರ್ಶಿ ಅನ್ಸಾರ್ ಹಾಗೂ ಸದಸ್ಯ ಆಶಿಕ್ರವರು ಸೇರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರೂ ಚಪ್ಪಲೆ ಮೂಲಕ ಅಭಿನಂದಿಸುವುದು. ಧನ್ಯವಾದಗಳು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ 30 ದಿವಸಗಳ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಅದರ ಸಮಾರೋಪದ ದಿನವಂದು 15 ಪ್ರಶ್ನೆಗಳನ್ನು ಒಂದೇ ದಿನ ಕೇಳಲಾಗಿತ್ತು. ಈ 15 ಪ್ರಶ್ನೆಯ ವಿಜೇತರು
ನಾನು ಎಲ್ಲರ ಹೆಸರನ್ನು ಕರೀತೇನೆ. ಅವರೆಲ್ಲರೂ ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ಮೊದಲು ಮುನ್ನಾ ಸರ್ಫರಾಜ್, ಸಿರಾಜುದ್ದೀನ್ ಹೊಂಬೆಳಕು, ಮುದಸ್ಸಿರ್, ಫೈರೋಜ್, ಜಸ್ವಿಲ್, ಹಫೀಜ್, ರಿಜ್ವಾನ್, ಶಫಾಫ್, ಫಾಜಿಲ್, ಅಶ್ಫಾಕ್, ಅಕೀಲ್, ಜಾಫರ್, ಇಲಿಯಾಸ್ ಹಾಜಬ್ಬ, ಬಾಸಿತ್, ಉಮ್ಮರ್ ಅಲಿ. ಹೆಸರು ಕಳೆದ ಎಲ್ಲ ವಿಜೇತರು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನವನ್ನು ಸ್ವೀಕರಿಸಿದಲ್ಲಿ ಎಲ್ಲರಿಗೂ ಅಭಿನಂದನೆಗಳು. ಮುಂದಕ್ಕೆ ಧಾರ್ಮಿಕ ರಸಪ್ರಶ್ನೆ ಕಾರ್ಯಕ್ರಮ 30 ದಿವಸಗಳ ಕಾಲ ನಡೆದಿದ್ದು ದಿವಸಗಳ ಕಾಲ ಇಸ್ಲಾಮಿಕ್ ರಸಪ್ರಶ್ನೆ ಕೇಳಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ವಿಜೇತರಾದವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಫಾರೂಕ್ ಎಚ್ಎಂ ಇವರು ವೇದಿಕೆಗೆ ಬಂದು ಜನಾಬ್ ಅತಾವುಲ್ಲಾ ಜೋಕಟ್ಟೆ ಇವರಿಂದ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಸ್ಲಾಮಿಕ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಫಾರೂಕ್ ಎಚ್ಎಂ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಬಹುಮಾನವನ್ನ ಅತಾವುಲ್ಲಾ ಜೋಕಟ್ಟೆ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಂತೆಯೇ ದ್ವಿತೀಯ ಬಹುಮಾನವನ್ನ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡಿದಂತಹ ಶಬೀರ್ ಹಸನ್ ರವರು ವಿಜೇತರಾಗಿದ್ದಾರೆ. ಇವರಿಗೆ ಬಹುಮಾನವನ್ನ ಫಾರೂಕ್ ಉಲಾಲ್ ರವರು ಹಾಗೂ ಜನಾಬ್ UN ಇಬ್ರಾಹಿಂ ರವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸೆಕೆಂಡ್ ಹಾಗೆ ಮೂರನೇ ಬಹುಮಾನ ಹಕೀಂ ರವರು, ಯುನೂಸ್ನ ತಮ್ಮ ಹಕೀಂ ತೃತೀಯ ಬಹುಮಾನ, ಇಸ್ಲಾಮಿಕ್ ರಸಪ್ರಶ್ನೆ ಕಾರ್ಯಕ್ರಮದ ತೃತೀಯ ಬಹುಮಾನ ಹಕೀಂ. ಇಸ್ಮಾಯಿಲ್ ಹಾಜಬರ್ ಅವರು ಹಕೀಂ ಇವರಿಗೆ ತೃತೀಯ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಶೇಷ ಪ್ರಶ್ನೆಯನ್ನು ಕೇಳಲಾಗಿತ್ತು. ವಿಶೇಷ ಪ್ರಶ್ನೆಗೆ ಉತ್ತರಿಸಿದ್ದು ಹುಶಾಮುದ್ದೀನ್ ಬುಹಾರಿ ಇವರಿಗೆ ಅಶ್ರಫ್ ಮಂಜೇಶ್ವರ ಹಾಗೂ ಸಿದ್ದಿಕ್ ಇವರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹುಶಾಮುದ್ದೀನ್ ಬುಹಾರಿ. ಹಾಗೆ ವಿಶೇಷವಾಗಿ ಸಹಕಾರವನ್ನ ನೀಡಿದಂತಹ ನಮ್ಮ ಊರಿನ ಯುವಕರ ಸ್ಫೂರ್ತಿ ಅಲ್ತಾಫ್ ಯೋಚ್ ಅವರಿಗೆ ಸನ್ಮಾನ ಪತ್ರವನ್ನ ಜಕೀರ್ ಉಲ್ಲಾಲ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ನಮ್ಮ ಅಲ್ತಾಫ್ ಯೋಚ್ ಇವರನ್ನ ಅಭಿನಂದಿಸುವುದು. ಇನ್ನೊಂದು ವಿಶೇಷ ನಿರ್ವಹಣೆ ಮೊಹಮ್ಮದ್ ಅಶ್ಫಾಕ್ ಹಮೀದ್ ಇವರಿಗೆ ಜನಾಬ್ UN ಇಬ್ರಾಹಿಂ ರವರು ಆ ಸರ್ಟಿಫಿಕೇಟ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಇದ್ರ ಜಂಡ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ನಲ್ಲರೂ ಸುದಿನ ಶುಭ ಗಳಿಗೆ ಕೂಡ ಐಟಿಕ್ರಂತೆ ನಾನು ಚಲೋ ಇಷ್ಟಪಟ್ಟೆ. ಏನಾಗಲಿ ಈ ದೇಶದ್ದು ಸ್ವಾತಂತ್ರ್ಯಕ್ಕಾയിട്ട് ಹೋರಾಟಿದಾಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರು ಅವರು ಪುಣ್ಯ ನಾಲ್ಕು ಇವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ರು ಇವರು ಕಾರ್ಯಕ್ರಮತ್ತು ಹಮ್ಮಿಕೊಂಡಿರಲು. അതേപോലെ ಇವರು ಕಾರ್ಯಕ್ರಮತ್ತು ಪ್ರಾಸ್ತಾವಿಕമായിട്ട് പൽക്ക പറഞ്ഞതായ ഷബീർ ഹസൻ ഞങ്ങൾ ഇതിനെ ബാക്കറ പുല്ലി ചെന്നെങ്കിൽ ഇതിനെ ബാക്കറ ವೇದಿಕೆಯಲ್ಲಿ
ഒരു ജനമൂന്നപ്പെട്ട ഭാഗവഹിച്ച ആളായിട്ട് അവർ കവിഗോഷ്ഠിയിൽ ഇതിനെ ബാക്കರ ಕವಿಗೋಷ್ಠಿಲಿ ಏ ರೂಪತ್ತು ಅಲ್ಲೋ ಆ ಗಾನ ಐಕ್ಯ ಗಾನ ಏ ರೂಪತ್ತು ಪಾಡಿಟ್ಟು ವ್ಯಕ್ತಪಡಿಸಿದಂತ ಪ್ರಸ್ತುತಪಡಿಸಿದಂತ അതേപോലെ ಇಂದು ಶಬೀರ್ ಹಸನ್ ಐಲ ಪುಲ್ಲಿ ಆ ಸಾಹಿತ್ಯ ಐಲತ್ತೋ ಸಾಹಿತ್ಯ ಆ ಬರ ಐಲ ಸಾಹಿತ್ಯತ್ತೋ ಪ್ರಸ್ತುತಪಡಿಸಿರೋದು ಇದನ್ನ ಬಕ್ಕ ಉಡ ವೇದಿಕೆಯಲ್ಲಿ ಇನ್ನ ಬೋಲೋ ಅವರು ಸಾಚ ಅವರು ಇದಕ್ಕೆ ಕಾಣೋಕೆ ಸಾಧ್ಯ ಇರಿಸೋಕೆ ನಾನು ಇಷ್ಟಪಟ್ಟುಂಟು ಆತ್ಮೀಯ ಉಲ್ಲಾಲ್ತೋ ರಾಯ ತಂಗಲೆ ಉಲ್ಲಾಲ ಚೆಲ್ಲೋರು ರಾಯ ಮುಸ್ಲಿಂ ಸಮೂಹത്തിൽ ತುಂಬಿ ತುರುಕಿಟ್ಟುಳ್ಳವರು ರಾಯಟಿಕರು ಪ್ರಸಕ್ತ ಪರಿಸ್ಥಿತಿ ಮುಸ್ಲಿಂ ಸಮೂಹತ್ತೋ ಏ ರೂಪത്തിൽ ಉಂಡು ಚೆಲ್ಲದು ನಂಗೆಲ್ಲರಿಗೂ ಗೊತ್ತುಂಟು ಮುಸ್ಲಿಂ ಸಮುದಾಯತ್ತೋ ಅಸ್ತಿತ್ವಕ್ಕೆ ಗಂಡಾಂತರ ಬಂದದಾಯ ಪರಿಸ್ಥಿತಿ ಫ್ಯಾಸಿಸ್ಟ್ ಶಕ್ತಿಗ ಈ ದೇಶತ್ತು ಚುಕ್ಕಾಣಿ പിടിച്ചോ ಪರಿಸ್ಥಿತಿയിൽ ನಂಗ ജീവിച്ചോട്ടിക്കുമ്പോ മുസ്ലിം സമുദായത്തോ ജീവനമേ അസ്തിത്വമേ പ്രശ്നാർഹമായ ഈ ഒരു പരിസ്ഥിതി NRCയുടെ പേരിൽ മുന്നോൽ ബണ്ടതായ വലിയൊരു ഗണ്ടാന്തര ഞങ്ങൾ മുന്നോലിക്കുമ്പോ ഉള്ളാൽത്തോ ഈ സമൂഹത്തിക്ക് ನಾ ಚೆಲ್ಲೋ ಇಷ್ಟಪಟ್ಟರು ನಂಗ ಪರಸ್ಪರ ಪಿರ್ಸಪಾಡ್ಲು ಸಹೋದರത്തിൽ ജീവിക്കൂ ഞങ്ങളെല്ലാവരും പ്രയത്ന ಹಾಕೊಂಡು ಈ ಸಂದರ್ಭದಲ್ಲಿ ಇಷ್ಟಪಟ್ಟಿಲ್ಲ ഞങ്ങളിൽ ಅಭಿಪ್ರಾಯ ವ್ಯತ್ಯಾಸಗಳಿಗೂ ಸಂಘಟನೆಗಳ ವ್ಯತ್ಯಾಸಗಳಿಗೂ ಪಕ್ಷ ಬೇರೆ ಬೇರೆ ಇಟ್ಟಕ್ಕೂ ಸಮುದಾಯ ಸಾಮುದಾಯಿಕ ಪ್ರಶ್ನೆ ಬರ್ಬೋ ഞങ്ങളെല്ലാവരും ഐക്യഗാന ഇതിനാക്കറോ ഐക്യഗാനത്തിൽ ഞങ്ങളെല്ലാവരും ഒന്നായിട്ട് ഒത്തൊരുമയിലേക്ക് ഇക്കൊണ്ടാണ് ഈ സന്ദർഭത്തിൽ ചെല്ലോ ഇഷ്ടപ്പെട്ടിട്ടുള്ള അതേപോലെ ഇവರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಜವಾಬ್ದಾರಿ രണ്ടാമത്തെ ವರ್ಷ ಕಾರ್ಯಕ್ರಮ ಹಾಕದೆ ഒരു ഈ ഒരു ಕಾರ್ಯಕ್ರಮ ಹಾಕಲೋಡು ಕೂಡ ನಿಮಗೆ ಜವಾಬ್ದಾರಿ ಇನ್ನೂ ಯಾರಾವುದುಂಟು ಈ ಸಂದರ್ಭത്തിലാണ് ചെല്ലകു നിങ്ങൾക്ക് സൂചകമായിട്ട് ഇഷ്ടപ്പെട്ടിട്ടില്ല കാരണം എന്താ വെച്ചിട്ടുണ്ടെങ്കിൽ ഉള്ളാലത്തെ മട്ടിക്ക് മുസ്ലിം നിറഞ്ഞ രായെങ്കിലും ഉണ്ട് മുസ്ലിം ഈ നിറഞ്ഞ രായത്തിൽ എത്ര ആൾമാരുണ്ട് എഡ്യൂക്കേറ്റഡ് ആയിട്ടുള്ളാറ് എത്ര ആൾമാരുണ്ട് ഒരു പോലീസ് ഇൻസ്പെക്ടർ ആയിട്ടുള്ളാറ് എത്ര ആൾമാരുണ്ട് ഒരു ജഡ്ജ് ആയിട്ടുള്ളാറ് എത്ര ആൾമാരുണ്ട് IPS ഇന്ത്യൻ പോലീസ് സർവീസിലുള്ളാറ് എത്ര ആൾമാരുണ്ട് IAS ഉള്ളാറ് ചെല്ലതായിട്ട് ഞങ്ങളുടെ മുന്നിലുള്ള പ്രശ്നം അതുകൊണ്ടിട്ട് ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ರಂಗ ಇದ್ರು ಉಲ್ಲಾಲ್ತ ಮಟ್ಟಿಗೆ ಕೇವಲ ಹಳೆಕೋಟೆಗೆ ಸೀಮಿತ ಹಾಕಮಾರು ಉಲ್ಲಾಲ್ತ ಈ ಕ್ಷೇತ್ರಕ್ಕೆ ഒരു ಚಾಲೆಂಜ್ ಆയിട്ട് എടുത്തും പോണു മുസ്ലിം സമുദായത്തോ ഈ ഉല്ലാൽത്ത ഇതിഹാസം നോക്കുമ്പോ ഡെപ്യൂട്ടി തഹസിൽദാരായ ഇതിഹാസമുണ്ട് UN അഹമ്മദാക്ക ചെല്ലയിലും അതേപോലെ ಟ್ಯಾಕ್ಸ್ ಆಫೀಸರಾಗಿರುന്നു അതിലെ ബ്രദർ UN ಕರೀಂ ಮೊಹಮ್ಮದ್ ಅಕ್ಕ ಇದು ಮಾತ್ರ ಈ ಒಂದು ಹಳೆಕೋಟೆ ಇತಿಹಾಸ ಅಥವಾ ಉಲ್ಲಾಲ್ತೋ ಇತಿಹಾಸ ಕಾಣ ಸಾಧ್ಯ ಅವಳು ಆತ್ಮೀಯ ಉಲ್ಲಾಲ್ತೋ ಸಹೋದರಮಾರ ಹಿರಿಯಂಗಲೆ ಇಂದು ಗಲ್ಫ್ ರಾಷ್ಟ್ರತ್ತೋ ಆ ವ್ಯಾಮೋಹ ನಂಗಿಂದು ಬಿಡೋಣ ಕಾರಣ ಜನങ്ങളെ ಗಲ್ಫ್ ರಾಷ್ಟ್ರತ್ತೋ പുതിയതായ ಕಾನೂನುಗ ಇಂದು ಸೃಷ್ಟಿ ಆയിട്ടിരിക്കുമ്പോൾ ഞങ്ങളെ ಮಕ್ಕಳನ್ನ ಎಜುಕೇಟೆಡ್ ಹಾಕೋಣ ಹಂಗಲೋ ಕೇವಲ SLC PUC ಮಾತ್ರ ಸೀಮಿತ ಆವಮಾರು ಡಿಗ್ರಿ ಹಂತ ಹೈಯರ್ ಎಜುಕೇಶನ್ ಅಂಕ ಪಡಿಪಾಟಿಟ್ಟು ಉನ್ನತ ದರ್ಜೆಗೆ ನಂಗೆ ಎಟ್ಟುಪಾಟಕ್ಕೆ ಪ್ರಯತ್ನ ಹಾಕೋಣ ಇಂಡಿಯತ್ತೋ ಇಂದು 6 ಆಡಳಿತದ ಬಂದೆಂಗ್ಲೂ ಇಂಡಿಯತ್ತೋ ಬ್ಯೂರೋಕ್ರಸಿ ಅಥವಾ ಆಡಳಿತ ಯಂತ್ರದ ಬಗ್ಗೆ ನೀವು ನೋಕೋರು ಎಲ್ಲ ಮತ್ತು ಲೋಕೆಂಗ್ಲೂ ಬೆರಳೆಣಿಕಿರೋ ವ್ಯಕ್ತಿಗ ಕಾಣೋಗು ಮುಸ್ಲಿಂ ಸಮುದಾಯ ತಾಲ್ಮಾರ ಕಾಣ ಸಾಧ್ಯ ಉಂಟು ಇಂಡಿಯತ್ತೋ ಬ್ಯೂರೋಕ್ರಸಿ ಅಂದ್ರೆ ಆಡಳಿತ ಯಂತ್ರತ್ಲಿ ಆಯ್ಲ ಈ ಆಡಳಿತ ಯಂತ್ರತ್ಲಿ ಮುಸ್ಲಿಂ ಸಮುದಾಯತ್ತೋ ಬಾಲಕಾರರು ಎಂಟ್ರ್ ಹಾಕೋಗು ಅಥವಾ ಅದ್ರಲ್ಲಿ ಸೇರ್ಪಡೆ ಹಾಕೋಗು ನಂಗೆಲ್ಲರೂ ಪ್ರಯತ್ನ ಹಾಕೋನು ಈ ಬಗೆಯಲ್ಲಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ರಂಗ ಇವರು ಜನರು ಕಲಿಟ್ಟು 3 ವರ್ಷದ ಹೆಜ್ಜೆ ಬೇಕೆಂಬ ಇದ್ರು
ஒரு ഈ ബഗിൽ ചിന്തന ആക്കൊണ്ട് ഈ സന്ദർഭത്തിൽ കേട്ടിട്ട് കുന്തും ഖൈറ ഉമ്മത്തിൻ ഉഖ്റജത് ലിന്നാസ് തഅമുറൂന ബിൽ മഅറൂഫി വതൻഹൗന അനിൽ മുൻകരി ചൊല്ലോ ആ ഖുർആന്റെ സന്ദേശം എന്തുണ്ട ഞങ്ങൾ മുസ്ലിം സമുദായ ചെന്നെങ്കിൽ കുന്തും ഖൈറ ഉമ്മത്ത് ഈ ദുനിയാവിൽ വെച്ചിട്ടുള്ള ജനസമൂഹത്തിൽ ഖൈറായ ഉമ്മത്തായാൽ മാറായിട്ടിരിക്കുക റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളോ ഉമ്മത്ത് ഖൈറായ ഉമ്മത്തായിട്ടിരിക്കുക സമൂഹമായിട്ടിരിക്കുക ആയെങ്കില ഞങ്ങളോ ವ್ಯತಿರಿಕ್ತ ಸ್ವಭಾವತ್ತೋ എല്ലാം ബദിಗಿರಿಸಿಟ್ಟು ಅದು ಕೈಬಿಟ್ಟಿಟ್ಟು ഞങ്ങളെ ಜೀವನ ഞങ്ങളോ നടത്തവാസിങ്ങ അതെല്ലാം ഞങ്ങളെ ആദർശെല്ലാം ഖുർആൻ ആദർശമായിട്ടിക്കൊന്നു റസൂൽ കാട്ടി തന്നത് ഞങ്ങൾക്ക് ആദർശമായിട്ടിക്കൊന്നു ഹദീസ് ഞങ്ങൾക്ക് ആദർശമായിട്ടിക്കൊന്നു ഞങ്ങളോ എല്ലാ വರ್ತನೆകളും ഞങ്ങളോ ശീല സ്വഭാവം ഇസ്ലാമിയത്തായിട്ടിക്കൊന്നു ചെന്നിട്ട് ഈ സന്ദർഭത്തിൽ చెల్లెలుడు కూడా ఇక్రా చారిటబుల్ ట్రస్ట్ ಮುಂದೊಲಗು 10 ವರ್ಷ 25 ವರ್ಷ 50 ವರ್ಷತ್ತು ಅವರು ಆಚರಣೆಗಳು ಕಾಣೋಕು ಸಾಧ್ಯ ಆವಟ್ಟು ಚೆಲ್ಲೋ ಶುಭ ಹಾರೈಕೆಗಳು ಕೂಡ ನನ್ನ ಅಪರಕಾರಿಕೆ ಮಾಡ್ರೆ ವಾಹದಾವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ರಸಪ್ರಶ್ನೆಯಲ್ಲಿ ಪ್ರೋತ್ಸಾಹಕರ ಬಹುಮಾನವನ್ನು ಪಡೆದಂತಹ ಶಫಾಫ್ ಹಾಗೂ ಜಾಕೀರ್ ಬಾಷಿತ್ ಅಫೇಲ್ ಇಸ್ಲಾಮಿಕ್ ರಸಪ್ರಶ್ನೆಯಲ್ಲಿ ಪ್ರೋತ್ಸಾಹಕರ ಬಹುಮಾನವನ್ನು ಗಳಿಸಿದವರು ಶಫಾಫ್, ಜಾಕೀರ್, ಹೆಸರುಗಳದವರು ಬೇಗ ಬರಬೇಕು. ಶಫಾಫ್, ಜಾಕೀರ್, UN ಇಬ್ರಾಹಿಂ ರವರು ನೀಡಿ ಗೌರವಿಸಬೇಕು. ಬಾಸಿತ್, KMK ಮಂಜನಹಳ್ಳಿ ಅವರು ನೀಡಿ ಗೌರವಿಸಬೇಕು. ಅಫೇಲ್, ಜಾಕೀರ್, ಮೊಹಮ್ಮದ್ ರಫೀಕ್, ಮೊಹಮ್ಮದ್ ರಫೀಕ್ ಹಮೀದ್, ಹಮ್ಮಿಕೊಂಡಂತಹ 30 ದಿವಸಗಳ ಹಳೆಕೋಟೆಯ ಇತಿಹಾಸವನ್ನ ತಿಳಿಯುವಂತಹ ಬಹಳ ರೋಮಾಂಚನಕಾರಿ ಕುತೂಹಲಭರಿತ ರಸಪ್ರಶ್ನೆ ಕಾರ್ಯಕ್ರಮ ದಿನಾಲು 9 ಗಂಟೆಯಿಂದ 10 ಗಂಟೆ 1 ಗಂಟೆಗಳ ಕಾಲ ನಡೀತಾ ಇತ್ತು. ಈ 1 ಗಂಟೆ ಹಳೆಕೋಟೆಯ ಮಟ್ಟಿಗೆ ಅದೊಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡುವಂತಿತ್ತು. ಎಲ್ಲರೂ ಜೊತೆಗೂಡಿ ಆ ಒಂದು ಪ್ರಶ್ನೆಯನ್ನ ಕಂಡು ಅದಕ್ಕೆ ಉತ್ತರವನ್ನು ನೀಡುವಂತಹ ಒಂದು ಬಹಳಷ್ಟು ಹುಮ್ಮಸ್ಸಿನ ಹಾಗೂ ಕುತೂಹಲಕರ ಒಂದು ಸನ್ನಿವೇಶ ನಿರ್ಮಾಣವಾಗಿತ್ತು. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವಾಗಿ ಗ್ರ್ಯಾಂಡ್ ಮೊಬೈಲ್ ಅನ್ನು ಪಡೆದಂತಹ ಹಳೆಕೋಟೆಯ ಸಫಾಫ್ ಬಿನ್ ಇಬ್ರಾಹಿಂ ಹೆಂ, ಎಲ್ಲರೂ ಚಪ್ಪಲೆಯ ಮೂಲಕ ಪ್ರೋತ್ಸಾಹಿಸುವುದು. ಪ್ರಥಮ ಬಹುಮಾನ ಮೊಬೈಲ್ ಹಾಗೂ ಪ್ರಶಸ್ತಿ ಪತ್ರವನ್ನ ಅತಾವುಲ್ಲಾ ಜೋಕಟ್ಟೆ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಬಹುಮಾನವನ್ನು ಹಳೆಕೋಟೆಯ ಇಲ್ಯಾಸ್ ಹಾಜಬ್ಬ ಇವರು ವಿಜೇತರಾಗಿದ್ದಾರೆ. ಇವರು ಈ ಪ್ರಶಸ್ತಿಯನ್ನು ಬಂದು ಸ್ವೀಕರಿಸಬೇಕು. ದ್ವಿತೀಯ ಇಲ್ಯಾಸ್ ಹಾಜಬ್ಬ. ಈ ಒಂದು ಪ್ರಶಸ್ತಿಯನ್ನು ಜನಾಬ್ ಫಾರೂಕುಲ್ಲಾಲ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಪ್ರೋತ್ಸಾಹಕರ ನಿರ್ವಹಣೆಯ ಶಾಫಿ ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸುವುದು. ಜಸ್ವಿಲ್
ಇಸ್ಮಾಯಿಲ್ ಆಜಬ್ರವರು ನೀಡಿ ಶಾಫಿ ಪರವಾಗಿ ಅಶ್ಫಾಕ್ ರವರು ಸ್ವೀಕರಿಸುತ್ತಿದ್ದಾರೆ. ಜಸ್ವಿನ್ ಇವರಿಗೆ ಅಬ್ದುಲ್ ರೌಫ್ ರವರು ಪ್ರಶಸ್ತಿಯನ್ನು ನೀಡಬೇಕು. ಫಾಜಿಲ್ ಎಲ್ಲರ ಚಪ್ಪಲಿ ಮೂಲಕ ಗೌರವಿಸುವುದು. ಫಾಜಿಲ್ SRS ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಮೊಹಮ್ಮದ್ ರವರು ನೀಡಿ ಗೌರವಿಸಬೇಕು. SRS ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಮೊಹಮ್ಮದ್ ರವರು ನೀಡಿ ಗೌರವಿಸಬೇಕು. ಫಾಜಿಲ್. ಹಫೀಜ್ ರವರಿಗೆ MH ಇಬ್ರಾಹಿಂ ರವರು ನೀಡಿ ಗೌರವಿಸಬೇಕು. ನೌಶಾದ್ ಇವರ ಪರವಾಗಿ ಫಾರೂಕ್ ರವರು. ನೌಶಾದ್ ಪರವಾಗಿ ಫಾರೂಕ್ ರವರು ಬಹುಮಾನವನ್ನು ಸ್ವೀಕರಿಸಬೇಕು. ಅಶ್ರಫ್ ಮಂಜೇಶ್ವರ್ ಇವರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಹಾಗೂ ಪ್ರೋತ್ಸಾಹವನ್ನು ನೀಡಿದಂತಹ ಅಬ್ದುಲ್ ರಹಮಾನ್ ಹಳೆಕೋಟೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿದ್ದಿಕ್ ಫೊಸೋಟ್ ಹಾಗೇನೆ ಇನ್ನೊಂದು ಅದ್ಭುತ ಪ್ರತಿಭೆ ಮೊಹಮ್ಮದ್ ಫೈರೋಜ್ ಇವರನ್ನು ಕೂಡ ವೇದಿಕೆಯಲ್ಲಿರುವ ಗಣ್ಯರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫೈರೋಜ್ ಹಳೆಕೋಟೆ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಶಮೀರ್ ಹಳೆಕೋಟೆ ಶಮೀರ್ ಜುಬೇರ್ ಇವರಿಗೆ ಜನಾಬ್ ಅತಾವುಲ್ಲಾ ಜೋಕಟ್ಟೆ ಇವರು ಸ್ಮರಣೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷೀಯ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಫಾರೂಕ್ HM ರವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರೇ ಜಂಡಾ ಮತ ವರ್ಷತೆ ಸಮಾರೋಪ ಸಮಾರಂಭം ಸನ್ಮಾನ ಕಾರ್ಯಕ್ರಮದ ಬಂದೆ ಬೋಲ್ತು ನಂಡೆಲ್ಲ ಗೌರವಾನ್ವಿತ അതിഥിമാർക്കും അഭിനന്ദന ചെന്നുകൊണ്ടുള്ള അതേപോലെ 2 വർഷத்துக்கு മുന്നലു ഈ പലകോട്ടയിൽ ಡಿ ಗೈಸ್ ಅವರ പേരിൽ ಸ್ಥಾಪನೆಯಾಯಪೋಲ್ತು ഒരു ಸಂಘಟನೆ ಅದು പിന്നെ ಹಿರಿಯಂಗಲಿ ಸಲಹೆ ಮೇರೆಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅಂತೂ ಅದು ಪರಿವರ್ತನೆ ಆಯ್ತು. ಮಾಷಾ ಅಲ್ಲಾ ಈ ಉಲ್ಲಾಲ್ತಲ್ಲಿ ಇಡೀ ಉಲ್ಲಾಲ್ತಲ್ಲಿ ஒரு ಪಲಕೋಟರ ಈ ಒಂದು ಸಂಸ್ಥೆ ಈ ಪಲಕೋಟೆಯಲ್ಲಿ ಪೇರೆಡ್ತೆ ಬೋಲ್ತ ಸಂಸ್ಥೆ ಇದ್ದಿಕ್ರು. ಇವತ್ತು ಸಮಾಜ ಸೇವೆ ಉಲ್ಲಾಲ್ತಲ್ಲಿ ಈ ಸಮಾಜ ಸೇವೆ ಯಾಕೆ ಬೋಲ್ತು ಒಂದು ಸಂಸ್ಥೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದ್ದಿಕ್ರು. ಈ ಸಂಸ್ಥೆಗೆ ಮುನ್ನೊಲ್ಕು ನಿಗಳೆಲ್ಲಾರ ಸಹಕಾರ ನಾ ಕೇಟೊಂಡುಲ್ಲ ಎಲ್ಲ ಗುರು ಹಿರಿಯಂಗಲೇ ಸಲಹೆ ಸಹಕಾರ ಮುನ್ನೊಲ್ ಇಕ್ಕೊಂಡು ನನ್ನ ಪಲ್ಕದ ನಿಪಾಟ್ರ ವಾರ್ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಉಲ್ಲಾಲ ಇದರ ಬಗ್ಗೆ നടന്ന പോലത്തെ ക്വിസ് ಕಾರ್ಯಕ್ರಮತೆ ಸಮಾರಂಭ ಇದಕ್ಕೆ ಕೂಡಿ പോലത്തെ എല്ലാ അതിഥിമാർക്ക് ഒരേ പൽക്കത്തിൽ ಧನ್ಯವಾದಗಳು. അതേപോലെ ഇവിടെ ಸೇರಿ പോലത്തെ ಜಮಾತ್ರ ಎಲ್ಲರಿಗೂ ಧನ್ಯವಾದ. ಇದರ ಅವಕಾಶ ತಂದದಕ್ಕೆ ನಾನು ಧನ್ಯವಾದ. ಈ ಪಲ್ಕತೆ ನಿಕ್ವಾಟ್ರ ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ.